कृष्ण कृष्ण चैतन्य इस हरे कृष्ण श्रीमद् भागवतम 2ನೇ ಸ್ಕಂದ 10ನೇ ಅಧ್ಯಾಯ ಶ್ಲೋಕ 10 ಪುರುಷ ಅಂಡಂ ವಿನಿರ್ಭಿದ್ಯ ಯದಾ ಅಸೌ ಸ ವಿನಿರ್ಗತ ಆತ್ಮನ ಅಯನಂ ಅನ್ವಿಚ್ಚನ್ ಅಪ ಅಸ್ರಾಕ್ಷಿತ್ ಶುಚಿ ಶುಚಿ. ಅನುವಾದ: ವಿವಿಧ ಬ್ರಹ್ಮಾಂಡಗಳನ್ನು ಬೇರ್ಪಡಿಸಿದ ನಂತರ ಭಗವಂತನ ಅದ್ಭುತ ವಿಶ್ವರೂಪನು ಮಹಾವಿಷ್ಣು ಪ್ರಥಮ ಪುರುಷಾವತಾರ ಸ್ಥಳವಾದ ಕಾರಣೋದಕ ಸಮುದ್ರದಿಂದ ಹೊರಬಂದು ಸೃಷ್ಟಿಸಿದ ದಿವ್ಯ ಜಲದಲ್ಲಿ ಗರ್ಭೋದಕ ಪವಿಡಿಸಲು ಅಪೇಕ್ಷಿಸಿ ಪ್ರತ್ಯೇಕವಾದ ಪ್ರತಿಯೊಂದು ಬ್ರಹ್ಮಾಂಡಗಳನ್ನು ಪ್ರವೇಶಿಸಿದ. ಎಸ್, ಮಹಾವಿಷ್ಣು ಅಂದ್ರೆ ಕಾರಣೋದಕ ವಿಷ್ಣು. ಯಾಕೆ ಅವನನ್ನು ಕಾರಣೋದಕ ವಿಷ್ಣು ಹೇಳುವುದಂದ್ರೆ, ಯಾಕೆಂದ್ರೆ ಕಾರಣ ಸಮುದ್ರದಿಂದ ಕಾರಣ ಅವನೇ ಕಾರಣೋದಕ ವಿಷ್ಣು, ಕಾಸಲ್ ಓಷನ್ ಅಲ್ಲಿ ಇರುವಂಥದ್ದು ಮಹಾವಿಷ್ಣು. ಹಾಗಾಗಿ ಕಾರಣೋದಕ ವಿಷ್ಣು. ಮತ್ತೆ ಕಾರಣೋದಕ ಮಹಾವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡುವಂಥದ್ದು. ಮತ್ತೆ ಕಾರಣೋದಕ ವಿಷ್ಣು ಎಕ್ಸ್ಪಾನ್ಷನ್ ಗರ್ಭೋದಕ ವಿಷ್ಣು. ಗರ್ಭೋದಕ ವಿಷ್ಣು ಎಲ್ಲಾ ಬ್ರಹ್ಮಾಂಡಗಳಿಗೆ ಹೋಗುವಂಥದ್ದು. ಇಲ್ಲಿ ಹೇಳುವುದು ಅದೇ ನೋಡಿ, ಪ್ರತ್ಯೇಕವಾದ ಪ್ರತಿಯೊಂದು ಬ್ರಹ್ಮಾಂಡಗಳನ್ನು ಪ್ರವೇಶಿಸಿದನು. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಜೀವಿಗಳು ಮತ್ತು ಎಲ್ಲ ಇತರ ಜೀವಿಗಳಿಗೆ ಸ್ವತಂತ್ರ ಮೂಲನಾದ ಪರಮ ಪ್ರಭು ಪರಮಾತ್ಮನನ್ನು ವಿಶ್ಲೇಷಿಸಿದ ಮೇಲೆ ಶುಕಮುನಿಗಳು ಈಗ ಸಕಲ ಜೀವಿಗಳಿಗೆ ಏಕೈಕ ವೃತ್ತಿ ವ್ಯವಹಾರವಾದ ಭಕ್ತಿ ಸೇವೆಯ ಮುಖ್ಯ ಅಗತ್ಯವನ್ನು ನಿರೂಪಿಸುತ್ತಿದ್ದಾರೆ. ಪರಮಪ್ರಭು ಎಲ್ಲ ಜೀವಿಗಳಿಗೆ ಎಂತ, ಇಲ್ಲಿ ಜೀವಿಗಳು ಮತ್ತು ಎಲ್ಲ ಇತರ ಜೀವಿಗಳಿಗೆ, ಎಲ್ಲ ಇತರ, ಅದರಲ್ಲಿ ಬ್ರಹ್ಮ ಕೂಡ ಬಂದ, ಸ್ವತಂತ್ರ ಮೂಲನಾದ ಸ್ವರಾಟ್. ನೀನು ನಾವು ನೋಡಿದ್ದೇವೆ, ಸ್ವತಂತ್ರ ಮೂಲನಾದ ಯಾರು? ಪರಮಪ್ರಭು ಪರಮಾತ್ಮ. ವಿಶ್ಲೇಷಿಸಿದ ಮೇಲೆ ಶುಕಮುನಿಗಳು ಹೀಗೆ ಅಂತ ಹೇಳ್ತಿದ್ದಾರೆ, ಸಕಲ ಜೀವಿಗಳಿಗೆ ಏಕೈಕ ವೃತ್ತಿ. ನೋಡಿ, ನಮ್ಮ ವೃತ್ತಿ ಅಂತ ನಮಗೆ ಈಗ ನಾವು ಬೇರೆ ಬೇರೆ ವೃತ್ತಿ. ಎಸ್, ನಾನು ಅದು, ನಾನು ಇದು, ನಾನು ಆ ಕೆಲಸದಲ್ಲಿ, ಇದು ಅದು, ಅದು ನನ್ನ ಮಗ, ಇದು ನನ್ನ ಮಗಳು, ಇದು ನನ್ನ ಗಂಡ, ಇದೆಲ್ಲ ನಮ್ಮದು. ಪ್ರಭುಪಾದ ಹೇಳುವಂಥದ್ದು, ದೀಸ್ ಆರ್ ಆಲ್ ಡೆಸಿಗ್ನೇಷನ್ಸ್. ಐ ಆಮ್ ಬ್ರಾಹ್ಮಣ, ಐ ಆಮ್ ಕ್ಷತ್ರಿಯ, ಐ ಆಮ್ ದ್ಯಾಟ್, ಐ ಆಮ್ ದಿಸ್, ಐ ಆಮ್ ಮ್ಯಾನೇಜರ್, ನಾನು ಅದು, ನಾನು ಇದು, ಬೇರೆ ಬೇರೆ ನಮ್ದು ಈಗ ಡೆಸಿಗ್ನೇಷನ್ ಉಂಟು. ನಾವು ಕೇಳಿದ್ರೆ ಇಮಿಡಿಯೇಟ್ ಅದನ್ನೇ ಹೇಳುವಂಥದ್ದು. ನೀನು ಯಾರು? ನಾನು ಇವರ ಮಗ, ನಾನು ಬ್ರಾಹ್ಮಣ, ನಾನು ಈ ಹುದ್ದೆಯಲ್ಲಿ ಇದ್ದೇನೆ. ಜನರೆಲ್ಲ ಡೆಸಿಗ್ನೇಷನ್ ಹೇಳ್ತಾರೆ. ಹಾಗಾಗಿ ಶುಕಮುನಿಗಳು ಅಂತ ಹೇಳುವಂಥದ್ದು ಇಲ್ಲಿ, ಈಗ ಸಕಲ ಜೀವಿಗಳಿಗೆ ಏಕೈಕ ವೃತ್ತಿ ವ್ಯವಹಾರವಾದ ಭಕ್ತಿ ಸೇವೆ. ಅಯ್ಯೋ, ಭಕ್ತಿ ಸೇವೆ ನಮ್ಮ ವೃತ್ತಿ. ಭಗವಂತನಿಗೆ ನಾವು ಸೇವೆ ಮಾಡುವಂಥದ್ದು. ಈಗ ನೋಡಿ, ಈಗ ಭಗವದ್ಗೀತೆ ಆಗ್ಲಿ, ಭಾಗವತ ನಮ್ಮಲ್ಲಿ ಆಗ್ಲಿ, ನಮ್ಗೆ ಈಗ ಇದು ಎಂತ ಆಗ್ತದೆ ಅಂದ್ರೆ, ನಾವೀಗ ಇದನ್ನು ಕೇಳ್ತಾ ಇದ್ದೇವೆ, ಆದ್ರೆ ನಮ್ಗೆ ಇದನ್ನು ಡೈಜೆಸ್ಟ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಆಗ್ತಾ ಇಲ್ಲ. ಯಾಕೆಂದ್ರೆ ಪ್ರಭುಪಾದ ಯಾವಾಗಲೂ ಭಕ್ತಿ ಸೇವೆ, ಭಕ್ತಿ ಸೇವೆ, ಭಗವಂತನ ಸೇವೆ 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 ಹೇಳ್ತಾರೆ. ಆದ್ರೆ ಆಕ್ಚುಲಿ ಇದು ನಮ್ಮ ನಿಜವಾದ ವೃತ್ತಿ. ನಾವು ಮರೆತು ಬಿಟ್ಟಿದ್ದೇವೆ ಅಷ್ಟೇ. ಬೇರೆ ಬೇರೆ ಎಂತೆಂತ ಸರ್ಕಸ್ ಮಾಡ್ತಾ ಇದ್ದೇವೆ. ಈ ಪ್ರಭುಪಾದಿದು ತಾತ್ಪರ್ಯ ಅದು ಯಾವುದೇ ಇರಲಿ, ಭಗವದ್ಗೀತೆ ಇರಲಿ, ಭಾಗವತಮ್ಮ ಇರಲಿ, ಚೈತನ್ಯ ಚರಿತಾಮೃತ ಇರಲಿ, ಯಾವುದೇ ಸಣ್ಣ ಪುಸ್ತಕ ಇರಲಿ, ಪ್ರಭುಪಾದ ತಾತ್ಪರ್ಯ ಇಷ್ಟೇ: ನಿನ್ನ ವೃತ್ತಿ ಜೀವೇರ ಸ್ವರೂಪಾಯ ನಿತ್ಯ ಕೃಷ್ಣದಾಸ್. ನೀನು ಭಗವಂತನ ನಿತ್ಯ ಸೇವಕ, ನೀನು ಭಗವಂತನ ಸೇವೆಗೆ ಬರ್ಬೇಕು. ಈಗ ಹೇಗಂದ್ರೆ,
ವೈದಿ ಭಕ್ತಿ ನಾನು ಬೆಳಿಗ್ಗೆ ಹೇಳಿದ್ದೇನೆ, ನವವಿಧ ಭಕ್ತಿಯಲ್ಲಿ ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜನ ಸಖಿ ಜನಾತ್ಮ ನಿವೇದನ ಗೋವಿಂದ ದಾಸಾಭಿ ಲಾಶರೇ. ಅಂದ್ರೆ ಈ 7 ವೈದ್ಯ ಭಕ್ತಿ, ಶ್ರವಣದಿಂದ ಹಿಡ್ಕೊಂಡು ದಾಸ್ಯ ತನಕ, ಮತ್ತೆ ಲಾಸ್ಟ್ 2 ಅದು ರಾಘವಾನುಗ ಭಕ್ತಿ. ಸೊ ಪ್ರಭುಪಾದ ಹೇಳ್ತಾರೆ ರಾಘವಾನುಗ ಭಕ್ತಿ ಮೀನ್ಸ್ ಪ್ಯೂರ್ ಡಿವೋಟೀಸ್. ಅವರಿಗೆ ನೀವು ಹೇಳ್ಬೇಕಂತ ಇಲ್ಲ ಭಕ್ತಿ ಸೇವೆ ಮಾಡು, ಭಕ್ತಿ ಸೇವೆ ಮಾಡು, ಭಕ್ತಿ ಸೇವೆ ಮಾಡು ಅಂತ. ಅದು ಸ್ಪಾಂಟೇನಿಯಸ್ ಆಗಿ ಬರ್ತದೆ, ನ್ಯಾಚುರಲ್. ಹಾಗಾಗಿ ನಾವು ಅವರನ್ನು ಅನುಕರಣೆ ಮಾಡ್ಲಿಕ್ಕೆ ಇಲ್ಲ, ಆದ್ರೆ ನಾವು ಸ್ಟಾರ್ಟ್ ಮಾಡ್ಬೇಕು. ಹೇಗೆಂದ್ರೆ ಶುದ್ಧ ಭಕ್ತರಿಗೆ ಭಗವಂತನಿಗೆ ಸೇವೆ ಮಾಡದೆ ಅವರಿಗೆ ಬೇರೆ ಯಾವ್ದು ಥಾಟ್ ಇಲ್ಲ, ಬೇರೆ ಯಾವ್ದು ಇಂಟ್ರೆಸ್ಟ್ ಕೂಡ ಇಲ್ಲ ಅವರಿಗೆ. ದೇ ಆರ್ ಟೋಟಲಿ ಫೋಕಸ್ಡ್ ಆನ್ ಕೃಷ್ಣನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು, ಕೃಷ್ಣನಿಗೋಸ್ಕರ. ಹೇಗಂದ್ರೆ ಈಗ ಈ ಶಿಕ್ಷಾಶ್ರಮಂ ಚೈತನ್ಯ ಮಹಾಪ್ರಭು 8 ಶಿಕ್ಷಾಶ್ರಮ ಕೊಟ್ಟಿದ್ದಾರೆ. ಅದರಲ್ಲಿ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾರಿ. ತೃಣಾದಪಿ ಸುನೀಚೇನ, ತೃಣಾದಪಿ ಸುನೀಚೇನ ಅಂದ್ರೆ ಹುಲ್ಲನ್ನು ನಾವು ತೊಳಿತೇವೆ ಮತ್ತೆ ಅದು ಸ್ಟ್ರೈಟ್ ಆಗ್ತದೆ ಅಂತ ನಮ್ಮ ರತಿ ಇರ್ಬೇಕಂತೆ ನಮ್ಮಲ್ಲಿ ಭಕ್ತರಲ್ಲಿ. ತರೋರಪಿ ಸಹಿಷ್ಣುನ, ಮರ ಎಂತ ಮಾಡುವಂಥದ್ದು, ನಮ್ಗೆ ಫಲ ಕೊಡುವಂಥದ್ದು, ನಮ್ಗೆ ಛಾಯೆ ಕೊಡುವಂಥದ್ದು, ಮರ ನಮಗೆ ಹೆಲ್ಪೇ ಮಾಡುವಂಥದ್ದು. ಆದ್ರೂ ನಾವು ಮರವನ್ನು ಕಟ್ ಮಾಡ್ತೇವೆ, ಮತ್ತೆ ಚುಗುಡ್ತದೆ. ಅಂದ್ರೆ ಸಹಿಷ್ಣುತೆ, ಟಾಲರೆನ್ಸ್. ಪ್ರಭುಪಾದ ಹೇಳುವಂಥದ್ದು ತಿತಿಕ್ಷವ ಅಂದ್ರೆ ಯು ಟಾಲರೇಟ್. ಡ್ಯೂಟಿ ಅಂದ್ರೆ ಟಾಲರೇಟ್ ಮಾಡ್ಬೇಕು. ಮಾತ್ರ ಸ್ಪರ್ಶಸ್ಸು ಕೌಂತೆಯ ಶೀತೋಷಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ಸ್ಥಾಂ ತಿತಿಕ್ಷುವ ಭಾರತ. ತಿತಿಕ್ಷು ಅಂದ್ರೆ ಟಾಲರೇಟ್, ಶೀತೋಷಣ. ಕೆಲವೊಮ್ಮೆ ಶೀತ ಬರ್ತದೆ, ಕೆಲವೊಮ್ಮೆ ಉಷ್ಣ ಬರ್ತದೆ, ಸುಖ ದುಃಖದ. ಕೋಲ್ಡ್ ಆಗ್ತದೆ, ಕೆಲವೊಮ್ಮೆ ತುಂಬಾ ಹಾಟ್ ಇರ್ತದೆ. ಹಾಗಾಗಿ ಸಹಿಸುವಂಥದ್ದು, ಟಾಲರೇಟ್. ಹಾಗೆ ಇಲ್ಲಿ ಎಂತಂದ್ರೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಯು ಶುಡ್ ಬಿ ಹಂಬಲ್ ಲೈಕ್ ಎ ಗ್ರಾಸ್ ಅಂಡ್ ಯು ಶುಡ್ ಟಾಲರೇಟ್ ಲೈಕ್ ಎ ಟ್ರೀ. ಇದು ಭಕ್ತನಿಗೆ, ಈಗ ನಮ್ಮಂತ ಭಕ್ತರಿಗೆ ನಾವೆಲ್ಲ ಬಿಗಿನರ್ಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ನಾವೆಲ್ಲ ಬಿಗಿನರ್ಸ್. ಹಾಗೆ ನಮ್ಗೆ ಇದು ಮುಖ್ಯ. ಯಾಕೆಂದ್ರೆ ಪ್ರಭುಪಾದ ಕೂಡ ಹೇಳುವಂತದ್ದು ಮೀಕ್ ಅಂಡ್ ಹಂಬಲ್ ಶುಡ್ ಬಿ ಲೈಕ್ ಎ ಕಂಠಿಮಾಲ. ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಹಂಬಲ್ ಯು ಕಾಂಟ್ ಎಂಟರ್ ವೈಕುಂಠ. ಹಾಗಾಗಿ ನಮ್ಗೆ ಅದು ಮುಖ್ಯ. ಹಾಗಾಗಿ ನಾವು ಇದನ್ನು ಫಾಲೋ ಮಾಡಬೇಕು. ಆದ್ರೆ ಇದಕ್ಕಿಂತ ಹೈಯರ್ ಉಂಟು. ಅದು ಯಾವುದು? ಶ್ಲೋಕ 8, ದಟ್ ಈಸ್ ಪ್ರೇಮ, ಅಂದ್ರೆ ಟೋಟಲಿ ಆತ್ಮನಿವೇದನ. ಆಶ್ಲೀಷ್ಯವಾಪಾದರತಂ ಪಿನಷ್ಟು ಮಾಂ ಅದರ್ಶನ ಮರ್ಮಹತಂ ಕರೋತು ವಾ ಯಥಾ ತಥಾ ವಾ ವಿದದಾತೋ ಲಂಪಟೋ ಮತ್ ಪ್ರಾಣಾನಾತಸ್ತು ಸಾ ಏವನ ಪರಹ. ಅಂದ್ರೆ ಈ ಶ್ಲೋಕದಲ್ಲಿ ರಾಧಾರಾಣಿ ಹೇಳುವಂಥದ್ದು, ನೀನು ನನಗೆ ನನ್ನನ್ನು ತೊಳಿ, ಎಂತ ಬೇಕಿದ್ರು ಮಾಡು, ನಾನು ರೆಡಿ. ಅಂದ್ರೆ ಇದು ತುಂಬಾ ಉನ್ನತ ಮಟ್ಟದ ಶ್ಲೋಕ. ಹಾಗಾಗಿ ಅದು ನಮ್ಗೆ ಅಲ್ಲ, ಆದ್ರೆ ಅದು ಹೈಯೆಸ್ಟ್. ಹಾಗಾಗಿ ನಾವೀಗ ಭಕ್ತಿ ಸೇವೆ ಮಾಡದೆ ನಾವು ಹೈಯೆಸ್ಟ್ ಬಗ್ಗೆ ಥಿಂಕ್ ಮಾಡ್ತೇವೆ. ರಾಧಾರಾಣಿ ಆ ಮೆಂಟಾಲಿಟಿ ಯಾಕೆ ತರ್ತಾ ಇದ್ದಾಳೆ? ಯಾಕೆಂದ್ರೆ ಅವಳಿಗೆ 1 ಸೆಕೆಂಡ್ ಕೂಡ ಕೃಷ್ಣನನ್ನು ಮರಿಲಿಕ್ಕೆ ಆಗುವುದಿಲ್ಲ, 1 ಸೆಕೆಂಡ್ ಕೂಡ. ಆದ್ರೆ ನಾವು ಈಗ ಆ ಸ್ಟೇಜ್ ಅಲ್ಲಿ ಇಲ್ಲ, ನಮಗೆ 1 ಸೆಕೆಂಡ್ ಕೃಷ್ಣನ್ ನೆನಪು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಮ್ಗೆ ಇದು ತ್ರಿನಾದಪಿ ಸುನೀಚೇನ,
ಆದ್ರೆ ಅಡ್ವಾನ್ಸ್ ಡಿವೋಟಿಗೆ ಅದು. ಹಾಗಾಗಿ ಪ್ರಭುಪಾದ ಇದು ಎಲ್ಲ ಭಾವಾರ್ಥದಲ್ಲಿ ನಾವೆಂತಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ಆದ್ರೆ ನಾವು ಶುದ್ಧ ಭಕ್ತರನ್ನು ಇಮಿಟೇಟ್ ಮಾಡ್ಲಿಕ್ಕಿಲ್ಲ, ಅನುಕರಣೆ ಮಾಡ್ಲಿಕ್ಕಿಲ್ಲ. ಆದ್ರೆ ನಾವು ಸ್ಟಾರ್ಟ್ ಮಾಡ್ಬೇಕು, ಭಕ್ತಿ ಸೇವೆ ನಾವು ಸ್ಟಾರ್ಟ್ ಮಾಡ್ಬೇಕು. ಡಿವೋಷನಲ್ ಸರ್ವಿಸ್. ತುಂಬಾ ಮಂದಿ ಬಂದಿದ್ದಾರೆ ಈ ಭಕ್ತಿ ಬಂಧದಲ್ಲಿ, ಎಲ್ಲರೂ ಭಕ್ತಿ ಕೊಟ್ಟಿದ್ದಾರೆ. ಆದ್ರೆ ಪ್ರಭುಪಾದ ಹೇಳುವಂತದ್ದು ಭಕ್ತಿಗೆ ಆಡ್ ಮಾಡಿದ್ದಾರೆ ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆ. ಯಾಕೆಂದ್ರೆ ಭಗವಂತನ ಸೇವೆಯಿಂದ ಭಗವಂತ ಕೂಡ ಖುಷಿ ಆಗುವಂಥದ್ದು, ಭಗವಂತನೇ ಕೂಡ ಖುಷಿ ಆಗೋದು ಅದೇ. ಎಸ್, ಇವ ಟೋಟಲ್ ನನ್ಗೆ ಡೆಡಿಕೇಟ್ ಮಾಡಿದ್ದಾನೆ, ಎಷ್ಟು ಸೇವೆ ಮಾಡ್ತಾ ಇದ್ದಾನೆ. ಭಗವಂತ ಯೋಚನೆ ಮಾಡ್ತಾನೆ, ಭಗವಂತ ಪರ್ಸನ್ ನಮ್ಮಾಗೆ. ಹಾಗೆ ಇಲ್ಲಿ ಶುಕಮುನಿಗಳು ಹೇಳುವಂಥದ್ದು, ಈಗ ಸಕಲ ಜೀವಿಗಳಿಗೆ ಏಕೈಕ ವೃತ್ತಿ ವ್ಯವಹಾರ ಭಕ್ತಿ ಸೇವೆ. ಇದು ನಿಜವಾದ ಸಂಗತಿ. ಆದ್ರೆ ನಮ್ಗೆ ಇದು ಎಂತಾಗ್ತದೆ ಈಗ, ಇದು ಜಸ್ಟ್ ಥಿಯರಿ, ಇದು ಜಸ್ಟ್ ನಮ್ಗೆ ಥಿಯರಿ ಈಗ. ಆದ್ರೆ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕು, ಅಳವಡಿಸ್ಬೇಕು. ಇದು ಜಾಸ್ತಿ ಥಿಯರಿ ಆಗಿರಬಾರ್ದು. ನಮ್ಮ ವೃತ್ತಿ ಭಕ್ತಿ ಸೇವೆ, ಭಗವಂತನಿಗೆ ಸೇವೆ ಮಾಡುವಂಥದ್ದು. ಎಂತೆಂತ ಸೇವೆ ಮಾಡಿದ್ದೇವೆ ನಾವು, ಆದ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ ಇಲ್ಲ, ನಮ್ಗೆ ಕೂಡ ಆಗ್ಲಿಲ್ಲ. ನಾವು ಯಾರಿಗೆ ಮಾಡಿದೆ ಅವರಿಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಅದು ಆಗುದು ಕೂಡ ಇಲ್ಲ. ಯಾಕೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಇನ್ ಮೆಟೀರಿಯಲ್ ಡೊಮೇನ್ ಯು ಕಾಂಟ್ ಫೈಂಡ್ ಆಕ್ಚುಯಲ್ ಹ್ಯಾಪಿನೆಸ್. ಭೌತಿಕ ಇದರಲ್ಲಿ ನಿಮ್ಗೆ ನಿಜವಾದ ಖುಷಿಯನ್ನು ವ್ಯಕ್ತಪಡಿಸಲಿಕ್ಕೆ ಆಗುದಿಲ್ಲ, ಅದು ಮಾಡಿದವನಿಗೆ ಕೂಡ ಸಿಗುವುದಿಲ್ಲ, ನಾವು ಯಾರಿಗೆ ಮಾಡಿದ ಅವನಿಗೆ ಕೂಡ ಸಿಗುವುದಿಲ್ಲ, ಅವು ಕೂಡ ಸ್ಯಾಟಿಸ್ಫೈ ಆಗುವುದಿಲ್ಲ. ಆದ್ರೆ ಸ್ಪಿರಿಚುವಲ್ ಡೊಮೇನ್ ಅಲ್ಲಿ ನಮ್ಗೆ ನಿಜವಾದ ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್ ಸಿಗ್ತದೆ. ಅದು ಯಾವಾಗ? ಭಗವಂತನ ಭಕ್ತಿ ಸೇವೆ ಮಾಡಿದರೆ, ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ಮಾತ್ರ ಸಿಗುವಂಥದ್ದು. ಹಾಗಾಗಿ ಇದು ತುಂಬಾ ಮುಖ್ಯವಾದ ಪಾಯಿಂಟ್. ನಾವಿದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಇದು ಜಸ್ಟ್ ಥಿಯರಿ ಆಗಬಾರ್ದು, ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಪ್ರಭುಪಾದ ಹೇಳುವಂತದ್ದು, ಫಸ್ಟ್ ಯು ರೀಡ್ ಶಾಸ್ತ್ರ, ನಾವು ಓದ್ಬೇಕಂದ್ರೆ ಶಾಸ್ತ್ರವನ್ನು, ದೆನ್ ಯು ಅಂಡರ್ಸ್ಟ್ಯಾಂಡ್, ಭಕ್ತರ ಮೂಲಕ ನಾವು ಅರ್ಥ ಮಾಡ್ಬೇಕು, ದೆನ್ ಯು ಅಪ್ಲೈ ಇಟ್, ಅಪ್ಲೈ ಅನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಜಸ್ಟ್ ಅದು ಥಿಯರಿ ಆಗಬಾರ್ದು. ಎಸ್, ನಾನು ಭಕ್ತಿ ಸೇವೆ ಮಾಡ್ತೇನೆ, ನಾನು ಕೃಷ್ಣನಿಗೆ ನಾನು ಸೇವೆ ಮಾಡ್ತೇನೆ. ನಾವು ಭಕ್ತಿ ಸೇವೆಗೆ ನಾವು ಇಳಿಬೇಕು. ಹೇಗೆಂದ್ರೆ, ಒಮ್ಮೆ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಒಬ್ಬ ಪ್ರಭುಪಾದ್ ದಂಡವತ್ ಮಾಡ್ತಾ ಇದ್ರು. ಹಾಗಾಗಿ ಪಾಶ್ಚಾತ್ಯ ದೇಶದಲ್ಲಿ ಎಲ್ಲರೂ ಮಾಡಿದ್ರು. ಪ್ರಭುಪಾದ ಹೇಳುವಾಗ, ನಮ ಓಂ ವಿಷ್ಣುಪಾದ ಪರಮಹಂಸ ಪರಿವ್ರಾಜಕಾಚಾರ್ಯ ಅಷ್ಟೋತ್ತರ ಶತ ಡಿವೈನ್ ಗ್ರೇಸ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದ್ ಮಹಾರಾಜ್ ಕಿ ಜೈ, ಅನಂತ ಕೋಟಿ ವೈಷ್ಣವರಿಗೆ ಜೈ. ಹೀಗೆ ಪ್ರಭುಪಾದ ಹೇಳ್ತಾರೆ ಪ್ರೇಮಧನು ಹೇಳುವಾಗ ಎಲ್ಲರೂ ಅಡ್ಡ ಬಿದ್ದಿದ್ದಾರೆ, ಒಬ್ಬ ಅಡ್ಡ ಬೀಳಲಿಲ್ಲ. ಪ್ರಭುಪಾದ ಎಂತ ಮಾತಾಡಲಿಲ್ಲ. ಮತ್ತೆ ಅವನು ಬಂದು ಹೇಳ್ತಾನೆ, ಐ ಡೋಂಟ್ ಫೀಲ್ ಲೈಕ್ ಬೋಯಿಂಗ್ ಡೌನ್. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, I don't feel like bowing down. Once you bow down, then you will feel what it is that. ಹಾಗಾಗಿ ನಾವು ಮಾಡ್ಬೇಕು. ಮಾಡಿದ್ರೆ ನಾವು ಹೇಗೆ ಗೊತ್ತಾಗುವಂತ, ನಮ್ಗೆ ಮಾಡ್ಬೇಕು. ನಾವು ಅಡ್ಡ ಬೀಳ್ಬೇಕು. ಅಡ್ಡ ಬಿದ್ರೆ ನಮ್ಗೆ ಗೊತ್ತಾಗ್ತದೆ, ಅಡ್ಡ ಬಿದ್ರೆ ಅದರಲ್ಲಿ ಎಂತ ಇದು ಉಂಟ ಅಂತ. ಅಡ್ಡ ಬೀಳುವಂತದ್ದು ಹೇಗೆ ಅಂದ್ರೆ, ವೆನ್ ಯು ಆರ್ ಬೋಯಿಂಗ್, ನಾವು ದಂಡವತ್, ಈಗ ನಾವು ಗಂಡಸರು ದಂಡವತ್ ಮಾಡ್ತೇವೆ, ಹೆಂಗಸರು ಅರ್ಧ. ದಂಡವತ್ ಮಾಡುವಾಗ ಹೇಗೆ ಅಂದ್ರೆ, ನಿಮ್ಮ ಕಾಲು, ನಿಮ್ಮ ಎಂತ ಹೇಳುವಂಥದ್ದು ಹೊಟ್ಟೆ, ನಿಮ್ಮ ಈ ಕೈ, ಮತ್ತೆ ನಿಮ್ಮ ಎಂತ ಹೇಳುವಂಥದ್ದು ತಲೆ, ಟೋಟಲಿ ಅಂದ್ರೆ ನಾವು ಅಡ್ಡ ಬೀಳ್ತೇವೆ. ದೇಹ, ಮಾನಸ ದೇಹ ಆಗೇಯೋ ಜೋ ಕುಚ್ ಮೋರ, ಅಂದ್ರೆ ಬಾಡಿ ಮತ್ತೆ ಮೈಂಡ್ ಅಲ್ಲಿ ನಾವು ಯಾವ ರೀತಿ ಅಂದ್ರೆ, ವೆನ್ ಯು ಆರ್ ಗೋಯಿಂಗ್ ಡೌನ್, ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಥಿಂಕ್ ದಟ್ ಕೃಷ್ಣಸ್ ಲೋಟಸ್ ಫೀಟ್ ಶುಡ್ ಬಿ ಇನ್ ಅವರ್ ಹೆಡ್. ಕೃಷ್ಣನ ಪಾದ ನಿಮ್ಮ ತಲೆ ಮೇಲೆ ಇರಬೇಕು, ಆ ರೀತಿ ನಾವು ಯೋಚನೆ ಮಾಡಬೇಕು. ಮತ್ತೆ ಯು ಶುಡ್ ಮರ್ಮರ್ ವೆನ್ ಯು ಆರ್ ಗೋಯಿಂಗ್ ಡೌನ್, ಜಸ್ಟ್ ಅಡ್ಡ ಬೀಳುದಲ್ಲ. ಯು ಶುಡ್ ಗ್ಲೋರಿಫೈ ಕೃಷ್ಣ, ಯು ಶುಡ್ ಸೇ ಸಮಥಿಂಗ್. ಭಗವಂತನು ನಾವು ಎಂತ ಹೇಳ್ಬೇಕು. ಹಾಗಾಗಿ ಇದು ವಿಷಯ.
ಹಾಗಾಗಿ ಅದು ಮಾಡದೆ ನಿನ್ಗೆ ಹೇಗೆ ಗೊತ್ತಾಗುವಂತದ ನಿನಗೆ ಅದರ ಪ್ರಭುಪಾದ ಹೇಳ್ತಾರೆ, ಅನ್ಲೆಸ್ ಅಂಡ್ ಅಂಟಿಲ್ ಯು ಬೋ ಡೌನ್ ಹೌ ವಿಲ್ ನೋ ವಾಟ್ ಈಸ್ ದಟ್ ಬೋಯಿಂಗ್ ಡೌನ್, ಹಾಗೆ ಹೇಳ್ತಾರೆ. ಮತ್ತೆ ಅಂದ್ರೆ ಪ್ರಭುಪಾದ ಈ ರೀತಿ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಹಾಗೆ ನಾವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದಂದ್ರೆ ಭಕ್ತಿ ಸೇವೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಯಾಕೆಂದ್ರೆ ಅದು ಏಕೈಕ ವೃತ್ತಿ. ವ್ಯವಹಾರದ ಭಕ್ತಿ ಸೇವೆಯ ಮುಖ್ಯ ಅಗತ್ಯವನ್ನು ನಿರೂಪಿಸುತ್ತಾರೆ. ಪರಮ ಪ್ರಭು ಶ್ರೀಕೃಷ್ಣ ಅವನ ಸ್ವಾಂಶ ಭಾಗಗಳು ಹಾಗೂ ಸ್ವಾಂಶ ಭಾಗಗಳ ವಿಸ್ತರಣೆಗಳು ಪರಸ್ಪರ ಅಭಿನ್ನವಾಗಿದೆ. ಅಂದ್ರೆ ಸ್ವಾಂಶ ಅಂದ್ರೆ ಪ್ಲೀನರಿ ಪೋರ್ಷನ್, ಪ್ಲೀನರಿ ಪೋರ್ಷನ್. ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಅಲ್ಲಿ ಬರುವಂತದ್ದು 4: ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಮತ್ತೆ ಬರುವಂತದ್ದು ನಾರಾಯಣ, ಮತ್ತೆ 2ನೇ ಸಂಕರ್ಷಣ, ಪ್ಲೀನರಿ ಎಕ್ಸ್ಪಾನ್ಷನ್ ಅದು. ಮತ್ತೆ ಅದರಿಂದ ಬರುವಂತದ್ದು ಮಹಾವಿಷ್ಣು, ಅದರಿಂದ ಬರುವಂತದ್ದು ಗರ್ಭೋದಕ ಶೈವಿಷ್ಣು, ಅದರಿಂದ ಬರುವಂತದ್ದು ಕ್ಷೀರೋದಕ ಶೈವಿಷ್ಣು, ಗರ್ಭೋದಕ ಶೈವಿಷ್ಣುವಿನಿಂದ ಬರುವಂತದ್ದು ಬ್ರಹ್ಮ. ಅದು ಎಕ್ಸ್ಪಾನ್ಷನ್ ಅದೇ ಹೇಳುವಂಥದ್ದು. ಸ್ವಾಂಶ ಭಾಗಗಳು ಹಾಗೂ ಸ್ವಾಂಶ ಭಾಗಗಳ ವಿಸ್ತರಣೆಗಳು ಪರಸ್ಪರ ಅಭಿನ್ನವಾಗಿವೆ. ಹಾಗೆ ಅವುಗಳ ಪ್ರತಿಯೊಂದರಲ್ಲಿಯೂ ಪರಮ ಸ್ವಾತಂತ್ರ್ಯವಿದೆ. ಇದನ್ನು ಸಿದ್ಧಪಡಿಸಲು ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನೇ ಮಾತು ಕೊಟ್ಟಂತೆ ಭೌತಿಕ ಸೃಷ್ಟಿಯ ವಲಯದಲ್ಲಿಯೂ ಸಹ ದೇವೋತ್ತಮ ಪುರುಷಾವತಾರದ ಸ್ವಾತಂತ್ರ್ಯವನ್ನು ಇಲ್ಲಿ ವಿವರಿಸ್ತಾರೆ. ನೋಡಿ, ಪುರುಷಾವತಾರ ಅವರಿಗೆ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಭಗವಂತ. ಭಗವಂತನ ಅಂತ ಚಟುವಟಿಕೆಗಳು ಕೂಡ ದಿವ್ಯವಾದದ್ದು. ಇದು ಕೂಡ ವಿಷ್ಣು ಪುರುಷಾವತಾರ ಕೂಡ ದಿವ್ಯವಾದದ್ದು. ಆದ್ದರಿಂದ ಅವು ಕೂಡ ಪರಂಪ್ರಭುವಿನ ಲೀಲೆಗಳಾಗಿವೆ. ನೋಡಿ, ಇದೆಲ್ಲ ಲೀಲೆಗಳು ಭಗವಂತನ. ಹಾಗಾಗಿ ಆಚಾರ್ಯರು ಫಸ್ಟಿಗೆ ಭಗವಂತನ ನಾಮ ಕೊಡುವಂಥದ್ದು, ಮತ್ತೆ ರೂಪದ ಬಗ್ಗೆ ಹೇಳ್ತಾರೆ, ಮತ್ತೆ ಗುಣ, ಮತ್ತೆ ಲೀಲೆ. ಈಗ ಹೇಗಂದ್ರೆ ನಾವು ಫಸ್ಟಿಗೆ ಲೀಲೆಗೆ ಹೋಗ್ಲಿಕ್ಕಿಲ್ಲ. ಫಸ್ಟಿಗೆ ಯು ಶುಡ್ ಚಾಂಟ್, ಪ್ರಭುಪಾದ ಹೇಳುವಂಥದ್ದು ನಾಮ. ದೆನ್ ಯು ಶುಡ್ ಸಿ ಕೃಷ್ಣನ ಫಾರ್ಮ್ಸ್. ಹೇಗೆ ಅಂದ್ರೆ ಫಸ್ಟಿಗೆ ಇನಿಷಿಯೇಷನ್, ಸೆಕೆಂಡ್ ಇನಿಷಿಯೇಷನ್ ಅಂದ್ರೆ ಈ ಕ್ಯಾನ್ ಡೂ ಡಿಟಿ ಸೇವಾ. ವೇರ್ ಡಿಟಿ ಸೇವಾ ಬೈ ಪ್ರಭುಪಾದ ಹೇಳ್ತಾರೆ, ಬೈ ಡೂಯಿಂಗ್ ಡಿಟಿ ಸೇವಾ ಯು ವಿಲ್ ಗೆಟ್ ಅಟ್ರಾಕ್ಷನ್ ಟುವರ್ಡ್ಸ್ ಗಾಡ್. ಮತ್ತೆ ಕ್ವಾಲಿಟೀಸ್, ಗುಣ, ಭಗವಂತನ ಗುಣಗಳ ಬಗ್ಗೆ, ಮತ್ತೆ ಲೀಲೆ. ಹಾಗೆ ಫಸ್ಟಿಗೆ ನಾವು ಭಗವಂತನ ಲೀಲೆ ಬಗ್ಗೆ ಹೋಗ್ಲಿಕ್ಕಿಲ್ಲ. ಹಾಗೆಂತಾಗ್ತದೆ ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ರಾಸಲೀಲೆ ಇರುವಂತದ್ದು ದಶಮ ಸ್ಕಂದದಲ್ಲಿ. ಅದು ಜನರಿಗೆ ಇಮಿಡಿಯೇಟ್ ದಶಮ ಸ್ಕಂದ ಬೇಕು, ಭಾಗವತ ಸಪ್ತಾಹ ಆಗುವಂಥದ್ದು ಡೈರೆಕ್ಟ್ ಅದರ ಬಗ್ಗೆ ಹೇಳುವಂಥದ್ದು ಇಲ್ಲ. ಮೊದಲ ಸ್ಕಂದ ಆಗ್ಬೇಕು, 2ನೇ ಸ್ಕಂದ, 3ನೇ ಸ್ಕಂದ, ಈ ರೀತಿ ಆಗಿ ನಾವು ಮತ್ತೆ ದಶಮ ಸ್ಕಂದಕ್ಕೆ ಹೋಗ್ಬೇಕು. ಡೈರೆಕ್ಟ್ ಜಂಪ್ ಮಾಡುವಾಗಿಲ್ಲ. ಎಂತಾಗ್ತದೆ ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ನಾವು ಅವಿಪಕ್ವ ಸ್ಟೇಜ್ ಅಲ್ಲಿ ಇದ್ರೆ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಕೃಷ್ಣಸ್ ಟ್ರಾನ್ಸೆಂಡೆಂಟಲ್ ಪಾಸ್ಟ್ ಟೆನ್ಸ್. ಅರ್ಥವಾಗುದಿಲ್ಲ. ಹೇಗೆಂದ್ರೆ ನಾವೀಗ ಹೇಗೆ ಎಣಿಸುವಂತದ್ದು, ಆ ಗೋಪಿಕೆಯರು ಕೃಷ್ಣನೊಟ್ಟಿಗೆ ಕುಣಿದಿದ್ದಾರೆ. ಗೋಪಿಕೆಯರು ಹೇಗೆ ಅಂದ್ರೆ ಅವರ ಮನೆಯಿಂದ ಸಿದ್ಧತೆ, ಕೃಷ್ಣ ಫ್ಲೂಟ್ ಅನ್ನು ಬಾರಿಸ್ತಾನೆ. ಕೃಷ್ಣ ಫ್ಲೂಟ್ ಅನ್ನು ಬಾರಿಸುವಾಗ ದೇ ಟೇಕ್ ದೇರ್ ಸಿದ್ಧ ದೇಹ, ಬದ್ಧ ದೇಹ ಅಲ್ಲ, ಸಿದ್ಧ ದೇಹದಿಂದ ಅವರು ದೇ ಆರ್ ಜಾಯ್ನಿಂಗ್. ಸೇವಕುಂಜಲಾಗ್ಲಿ, ಇನ್ನೊಂದು ನಂದ ನಿಧಿವನಲ್ಲಿ ಆಗಲಿ. ಹಾಗಾಗಿ ಅಲ್ಲಿ ಸಿದ್ಧ ದೇಹದಲ್ಲಿ, ಬದ್ಧ ದೇಹದಲ್ಲಿ ಅಲ್ಲ. ಆಕ್ಚುಲಿ ಅವರ ದೇಹ ಕೂಡ ಬದ್ಧದಲ್ಲ, ಟ್ರಾನ್ಸೆಂಡೆಂಟಲ್ ಬಾಡೀಸ್. ಅದು ಹೇಳುವಂಥದ್ದು ಅವರ ದೇಹ ಅಲ್ಲಿ ಇರ್ತದೆ. ಯಾಕಂದ್ರೆ ಎಲ್ಲ ಗೋಪಿಕೆಯರಿಗೆ ಮದುವೆ ಆಗಿರ್ತದೆ, ಅಲ್ಲಿ ಇರ್ತಾರೆ. ಆದ್ರೆ ಸಿದ್ಧ ದೇಹದಲ್ಲಿ ಅಲ್ಲಿ ಹೋಗ್ತಾರೆ. ಹಾಗೆ ಅದು ಟ್ರಾನ್ಸೆಂಡೆಂಟಲ್. ನಮ್ಗೆ ಇದು ಅರ್ಥ ಆಗುವುದಿಲ್ಲ. ಇದು ಅರ್ಥ ಆಗ್ಬೇಕಿದ್ರೆ ನಾವು ಈ ಎಲ್ಲ ಮೊದಲ ಸ್ಕಂದ, 2ನೇ ಸ್ಕಂದ, 3ನೇ ಸ್ಕಂದ ಕ್ರಮವಾಗಿ ನಾವು ಓದಿದ್ರೆ ಆಗ ನಮ್ಗೆ ಗೊತ್ತಾಗ್ತದೆ. ಇಲ್ಲದು ಗೊತ್ತಾಗುದಿಲ್ಲ. ಇಲ್ಲದ ನಾವು ಎಂತ ಮಾಡುವಂತದ್ದು, ನಮ್ಮ ಮೆಟೀರಿಯಲ್ ಡೊಮೇನ್ ಅಲ್ಲಿ ತರ್ತೇವೆ. ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಇರುವಂತಹದ್ದು ಅದನ್ನೇ ನಾವು ತರ್ತೇವೆ. ಅದಕ್ಕೆ ಪ್ರಭುಪಾದ ಹೇಳುವಂತಹದ್ದು, ಎನಿಬಡಿ ಹೇಗೆ ನಾವು ಪುಸ್ತಕ ವಿತರಣೆ ಮಾಡುವಾಗ ನಾವು ಭಗವಂತನ ಬಗ್ಗೆ ಹೇಳ್ಬೇಕಂತ. ಯಾಕೆಂದ್ರೆ ಅವನ ತಲೆಯಲ್ಲಿ ಹಾವಿ ಉಂಟು, ಹಾವು, ಅಲ್ಲಿರುವಂಥದ್ದು ಹಗ್ಗ. ಅವೆಂತ ಮಾಡ್ತಾನೆ ಓದುವಾಗ, ಹಾವನ್ ತರ್ತಾನೆ. ಯಾಕೆಂದ್ರೆ ಅವನ ತಲೆಯಲ್ಲಿ ಇರುವಂಥದ್ದು ಹಾವು, ಅಲ್ಲಿ ಹಾವು ಇಲ್ಲ.
ಹಾಗಾಗಿ ನಾವು ಪ್ರೀಚ್ ಮಾಡಬೇಕು. ದೋಸ್ ಹೂ ನೋ ದೇ ಶುಡ್ ಪ್ರೀಚ್. ಹಾಗೆ ಪರಮಪ್ರಭುವಿನ ಲೀಲೆಗಳಾಗಿವೆ. ಭಗವಂತನ ಅಂತ ಲೀಲೆಗಳು ಭಕ್ತಿ ಸೇವಾ ಕ್ಷೇತ್ರದಲ್ಲಿ ಆತ್ಮ ಸಾಕ್ಷಾತ್ಕಾರ ಶ್ರಾವಕರಿಗೆ ಬಹು ಸಹಾಯಕವಾಗ್ತದೆ. ನೋಡಿ, ತುಂಬಾ ಸಹಾಯ ಆಗ್ತದೆ ಭಕ್ತಿ ಸೇವಾ ಕ್ಷೇತ್ರದಲ್ಲಿ ಲೀಲೆಗಳು. ಹಾಗಿದ್ದರೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಧುರವಾದ ಮಥುರಾ ಮತ್ತು ಬೃಂದಾವನದ ಭೂಮಿಗಳಲ್ಲಿ ಭಗವಂತನು ಪ್ರದರ್ಶಿಸಿದ ದಿವ್ಯ ಲೀಲೆಗಳನ್ನು ಹೇಗೆ ಆಸ್ವಾದಿಸಬಾರದು ಎಂದು ಕೆಲವರು ವಾದಿಸಬಹುದು. ನೋಡಿ, ಜನರು ಡೈರೆಕ್ಟ್ ಅಲ್ಲಿ ಜಂಪ್ ಮಾಡ್ತಾರೆ. ಬೃಂದಾವನದ ಲೀಲೆ, ಮಥುರಾ ಲೀಲೆ. ಬೃಂದಾವನದಲ್ಲಿನ ಭಗವಂತನ ಲೀಲೆಗಳು ಶ್ರೇಷ್ಠ ಭಗವತ್ ಭಕ್ತರು ಆಸ್ವಾದಿಸಲು ಉದ್ದೇಶಿತವಾಗಿವೆ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಉತ್ತರಿಸ್ತಾರೆ. ನೋಡಿ, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಎಂತ ಹೇಳುವಂತದ್ದು, ಇದೆಲ್ಲ ಶ್ರೇಷ್ಠ ಭಕ್ತರಿಗೆ, ನಮ್ಮಂತವರಿಗೆ ಅಲ್ಲ. ನಾವು ಎಂತ ಮಾಡ್ತೇವೆ ಅಲ್ಲಿ, ನಮ್ಮ ಭೌತಿಕ ಇದನ್ನು ತರ್ತೇವೆ ಅಲ್ಲಿ ಕ್ಯಾಲ್ಕುಲೇಷನ್. ಅದು ಟೋಟಲ್ ಆಧ್ಯಾತ್ಮಿಕ. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳುವಂಥದ್ದು ಭಗವಂತನ ಅಂತ ಪರಮ ದಿವ್ಯ ಲೀಲೆಗಳನ್ನು ಆರಂಭಿಕ ಭಕ್ತರು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಪ್ರಭುಪಾದ ಹೇಳುವಂಥದ್ದು ಅದಕ್ಕೆ ಹೇಗಂದ್ರೆ ಮೊದಲ 2 ಸ್ಕಂದ ಭಗವಂತನ ಪಾದ, 3ನೇ ಮತ್ತು 4ನೇ ಸ್ಕಂದ ಭಗವಂತನ ಥೈಸ್ ಜಂಗ, 5ನೇ ಸ್ಕಂದ ಭಗವಂತನ ನಾಭಿ, 6ನೇ ಸ್ಕಂದ ಭಗವಂತನ ವಕ್ಷಸ್ಥಲ, 7ನೇ ಮತ್ತು 8ನೇ ಸ್ಕಂದ ಭಗವಂತನ ಭುಜಾಯ, 9ನೇ ಸ್ಕಂದ ಭಗವಂತನ ಕಂಠ, 10ನೇ ಸ್ಕಂದ ಭಗವಂತನ ಮುಖ. ಹಾಗಾಗಿ ನಾವು ಡೈರೆಕ್ಟ್ ಮುಖಕ್ಕೆ ಹೋದ್ರೆ ಎಂತ ಆಗ್ತದೆ, ನಮ್ಗೆ ಏನು ಅರ್ಥ ಆಗುದಿಲ್ಲ. ನಾವು ಪಾದದಿಂದ ಮೇಲೆ ಹೋಗ್ಬೇಕು. ಹಾಗಾಗಿ ನಾವು ಅಪಾರ್ಥ ಮಾಡ್ತೇವೆ ಅಷ್ಟೇ. ಆರಂಭಿಕ ಭಕ್ತರು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಸಂಬಂಧಿಸಿದ ಭೌತಿಕ ವಲಯದಲ್ಲಿನ ಭಗವಂತನ ಲೀಲೆಗಳು ಪ್ರಾಕೃತರು ಅಥವಾ ಭಗವಂತನ ಲೌಕಿಕ ಭಕ್ತರಿಂದ ನಿಜವಾಗಿ ಆಸ್ವಾದನೀಯವಾಗಿರುತ್ತದೆ. ಹಾಗಾಗಿ ನಾವು ಈ ರೀತಿ ಬರಬೇಕು. ಯಾಕಂದ್ರೆ ಸೃಷ್ಟಿ ಸ್ಥಿತಿಯ ಬಗ್ಗೆ ಎಲ್ಲ ಮೊದಲ 2 ಸ್ಕಂದದಲ್ಲಿ ಉಂಟು. ಶಾರೀರಿಕ ವ್ಯಾಯಾಮವನ್ನು ಮುಖ್ಯವಾಗಿ ಆಧರಿಸಿದ ಯೋಗ ಪದ್ಧತಿಯು ಅಸ್ತಿತ್ವದ ದೈಹಿಕ ಕಲ್ಪನೆಯಲ್ಲಿ ಅತ್ಯಾಸಕ್ತನಾದ ವ್ಯಕ್ತಿಗೆ ಉದ್ದೇಶಿತವಾಗಿರುವಂತೆ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯಗಳಿಗೆ ಸಂಬಂಧಿಸಿದಂತೆ ಭಗವಂತನ ಲೀಲೆಗಳು ಅತಿಯಾದ ಭೌತಿಕ ಆಸಕ್ತಿಗೆ ಉದ್ದೇಶಿತವಾಗಿದೆ. ಎಸ್, ಅಂದ್ರೆ ಇನಿಷಿಯಲ್ ಬಿಗಿನರ್ಸ್ ಗೆ ಈ ಯಾವುದು ಫಸ್ಟ್ ಸೆಕೆಂಡ್ ಕ್ಯಾಂಟೋಸ್ ಸೃಷ್ಟಿ ಮೊದಲ ಇದರ ಬಗ್ಗೆ ಎಲ್ಲ ಉಂಟು. ಹಾಗಾಗಿ ಇಲ್ಲಿ ಹೇಳೋದು ನೋಡಿ ಹೇಗೆಂದ್ರೆ, ಇದಕ್ಕೆ ನಾನು ಉದಾಹರಣೆ ಹೇಳ್ತೇನೆ. ಹನುಮಾನ್ ಪ್ರಭುಪಾದ ನಾನು ಮೊನ್ನೆ ಪ್ರಭುಪಾದ ಒಂದು ಕ್ಲಾಸ್ ಕೇಳಿದ್ದು. ಪ್ರಭುಪಾದ ಕ್ಲಾಸ್ ಅದು ಎಂತ ಅಂದ್ರೆ, ಪ್ರಭುಪಾದ ಬಾಂಬೆಯಲ್ಲಿ ಈ ಹನುಮಾನ್ ಇದಕ್ಕೆ ಹೋಗ್ತಾರೆ. ಪ್ರಭುಪಾದಲ್ಲಿ ಹೇಳುವಂಥದ್ದು, ಕ್ಲಾಸ್ ಅಲ್ಲಿ ಹೇಳುವಂಥದ್ದು, ಹಿಂದಿ ಕ್ಲಾಸ್. ಪ್ರಭುಪಾದ ಹೇಳುವಂಥದ್ದು, ये अच्छा है आप इधर हनुमान जी का भक्त है, हमको बहुत खुश होता है. प्रभुपाद हेಳುವಂಥದ್ದು, क्योंकि हमारा भी हनुमान हमारा आचार्य है, हम भी हनुमान को मानते हैं. प्रभुपाद ಹೇಳುವಂಥದ್ದು. मगर परंतु प्रभुपाद ಹೇಳ್ತಾರೆ, मगर परंतु आपने सोचा भगवान की हनुमान की शक्ति उसका देह में, ये भौतिक नहीं है. ಪ್ರಭುಪಾದ ಹೇಳುವಂಥದ್ದು ಅಂದ್ರೆ ಜನರು ಎಂತ ಎಣಿಸ್ತಾರೆ ಅಂದ್ರೆ, ಎಲ್ಲ ವ್ಯಾಯಾಮ ಶಾಲೆಯಲ್ಲಿ ಹನುಮಾನ್ ಹಾಕಿದ್ದಾರೆ, ಹನುಮಾನ್ ಆಗಿ. ಇದು ತಪ್ಪು. ಪ್ರಭುಪಾದ ಹೇಳುವಂಥದ್ದು ಯಾಕೆ, ಹನುಮಾನ್ ಈಸ್ ಹ್ಯಾವಿಂಗ್ ಸ್ಪಿರಿಚುವಲ್ ಪವರ್, ಸ್ಪಿರಿಚುವಲ್ ಶಕ್ತಿ ಉಂಟು, ಆಧ್ಯಾತ್ಮಿಕ ಶಕ್ತಿ. ಆದ್ರೆ ಎಲ್ಲ ವ್ಯಾಯಾಮ ಶಾಲೆಯಲ್ಲಿ ಹನುಮಾನ್ ವ್ಯಾಯಾಮ ಶಾಲೆ ಅಂತ ಹಾಕ್ತಾರೆ. ಅವ್ರು ಎಣಿಸುವಂತದ್ದು ಎಷ್ಟು ನನ್ಗೆ ಹನುಮಾನ್ ತರ ಆಗ್ಬೇಕಂತ. ಅದು ಮೆಟೀರಿಯಲ್ ಬಾಡಿಲಿ ಪ್ಲಾಟ್ಫಾರ್ಮ್. ಹನುಮಾನ್ ಈಸ್ ಹ್ಯಾವಿಂಗ್ ಸ್ಪಿರಿಚುವಲ್ ಪೊಟೆನ್ಸಿ, ಆಧ್ಯಾತ್ಮಿಕ ಶಕ್ತಿ ಉಂಟು. ಹಾಗಾಗಿ ನಾವು ಅದನ್ನು ಕೇಳ್ಬೇಕು. ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಹೇಳುವಂತ ಪ್ರಭುಪಾದ್ ಹೇಗೆ ಅಂದ್ರೆ, ಒಬ್ಬ ಹೇಳ್ತಾರೆ ನನ್ನ ತುಂಬಾ ಶಕ್ತಿ ಉಂಟಂತ. ಪ್ರಭುಪಾದ ಹೇಳ್ತಾರೆ, ಇದು ಮೆಟೀರಿಯಲ್ ಶಕ್ತಿ, ನನ್ಗೆ ಸ್ಪಿರಿಚುವಲ್ ಶಕ್ತಿ ಬೇಕು. ಮೆಟೀರಿಯಲ್ ಶಕ್ತಿ ನಿನಗೆ ಅಂದ್ರೆ, ಈಗ ನಾವು ನೋಡಿ 30ರಲ್ಲಿರುವಾಗ ಒಳ್ಳೆ ಶಕ್ತಿ ಇರ್ತದೆ, ಬಾಡಿ ಎಲ್ಲ. ಒಂದು 50 ಆಗುವಾಗ ವೀಕ್ ಆಗ್ತದೆ, ಹೋಗ್ತದೆ. ಪ್ರಾಯ ಆದ ಕೂಡಲೇ ನಮ್ಮ ಶಕ್ತಿ ಹೋಗ್ತದೆ. ಹಾಗೆ ಅದು ಭೌತಿಕ. ಆದ್ರೆ ಆಧ್ಯಾತ್ಮಿಕ ಹಾಗೆ ಅಲ್ಲ. ಆಧ್ಯಾತ್ಮಿಕದಲ್ಲಿ ಸಪೋಸ್ ಒಂದು ಸನ್ಯಾಸಿ ಈಸ್ 75 years,
ಈಗ ನಮ್ಮ ಗುರು ಮಹಾರಾಜ್ ಈಸ್ 73 years. ಆದ್ರೆ ಈಗ ನನ್ಗೆ ಮತ್ತೆ ಅವರಿಗೆ ಕಂಪೇರ್ ಮಾಡುವಾಗ ನನ್ನ ಹತ್ರ ಏನೂ ಇಲ್ಲ ಆಧ್ಯಾತ್ಮಿಕ ಶಕ್ತಿ, ಅವ್ರ ಹತ್ರ ಅನ್ಲಿಮಿಟೆಡ್ ಉಂಟು. ಹಾಗಾಗಿ ಭಕ್ತಿಯಲ್ಲಿ ಹೇಗೆ ಅಂದ್ರೆ ಉಲ್ಟಾ, ಭೌತಿಕದಲ್ಲಿ ಉಲ್ಟಾ. ಭೌತಿಕದಲ್ಲಿ ಹೆಂಗ್ ಪ್ರಾಯದಲ್ಲಿ ನಮ್ಮ ಹತ್ರ ಜಾಸ್ತಿ ಶಕ್ತಿ ಇರುವಂತದ್ದು, ಪ್ರಾಯದ ಮೇಲೆ ನಮ್ಮ ಹತ್ರ ಶಕ್ತಿ ಇರುವುದಿಲ್ಲ. ಆದ್ರೆ ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ, ಆಧ್ಯಾತ್ಮಿಕ ಶಕ್ತಿ ಹಾಗೆ ಅಲ್ಲ. ಹಾಗೆ ಇದನ್ನು ಪ್ರಭುಪಾದ ಹೇಳುವಂತದ್ದು, ಯು ಶುಡ್ ಹ್ಯಾವ್ ಸ್ಪಿರಿಚುವಲ್ ಸ್ಟ್ರೆಂತ್. ದಿಸ್ ಮೆಟೀರಿಯಲ್ ಸ್ಟ್ರೆಂತ್ ಇಸ್ ಆಫ್ ನೋ ಯೂಸ್, ಇಟ್ ವಿಲ್ ಬಿ ಫಿನಿಶ್ಡ್. ಅದು ಮುಗೀತದೆ ಭೌತಿಕ ಶಕ್ತಿ. ಹಾಗಾಗಿ ಶಾರೀರಿಕ ವ್ಯಾಯಾಮವನ್ನು ಮುಖ್ಯವಾಗಿ ಆಧರಿಸಿ ಯೋಗ ಪದ್ಧತಿ ಅಸ್ತಿತ್ವದ ದೈಹಿಕ ಕಲ್ಪನೆಯ ಅತ್ಯಾಸಕ್ತನಾದ ವ್ಯಕ್ತಿಗೆ ಉದ್ದೇಶಿತವಾಗಿರುವಂತೆ, ಭೌತಿಕ ಸೃಷ್ಟಿ ಮತ್ತು ಲಯಗಳಿಗೆ ಸಂಬಂಧಿಸಿದ ಭಗವಂತ ಲೀಲೆಗಳು ಅತಿಯಾದ ಭೌತಿಕ ಆಸಕ್ತರಿಗೆ ಉದ್ದೇಶಿತವಾಗಿದೆ. ಆದ್ದರಿಂದ ಅಂತ ಐಕ ಜೀವಿಗಳಿಗೆ ಭಗವಂತನೊಂದಿಗೆ ಸಂಬಂಧಿಸಿದ ಭೌತಿಕ ನಿಯಮಗಳ ಮೂಲಕ ದೈಹಿಕ ಕ್ರಿಯೆಗಳು ಮತ್ತು ವಿಶ್ವ ಜಗತ್ತಿನ ಕ್ರಿಯೆಗಳು ಕೂಡ ಶಾಸನಕಾರ ದೇವೋತ್ತಮ ಪರಮಪುರುಷನನ್ನು ಅರಿತುಕೊಳ್ಳುವುದಾಗಿ ಸೇರಿಸಲಾಗಿದೆ. ಹಾಗಾಗಿ ಈಗ ಕ್ರಿಯೇಷನ್ ಬಗ್ಗೆ ಇರುವಂತದ್ದು ಯಾವುದು, ಫಸ್ಟ್ ಸೆಕೆಂಡ್ ಕ್ಯಾಂಟೋದಲ್ಲಿ. ಹಾಗಾಗಿ ಇನಿಷಿಯಲ್ ಬಿಗಿನರ್ಸ್ಗೆ ನಾವು ಇದು ತುಂಬಾ ಮುಖ್ಯ. ಒನ್ ಹೂ ಇಸ್ ಅಡ್ವಾನ್ಸ್ಡ್ ಅವನಿಗೆ 10th ಕ್ಯಾಂಟೋ ಸಮಂಬೋನಂ. ವಿಜ್ಞಾನಿಗಳು ಭೌತಿಕ ಕ್ರಿಯೆಗಳನ್ನು ಭೌತಿಕ ನಿಯಮದ ಹಲವು ತಾಂತ್ರಿಕ ಶಬ್ದಗಳಿಂದ ವಿವರಿಸುತ್ತಾರೆ. ಆದರೆ ಅಂತ ಅಂಧ ವಿಜ್ಞಾನಿಗಳು ಶಾಸನಕಾರರನ್ನೇ ಮರೆಯುತ್ತಾರೆ. ನೋಡಿ, ವಿಜ್ಞಾನಿಗಳು ಯಾರನ್ನು ಮರೆಯುತ್ತಾನೆ? ಭಗವಂತನನ್ನು ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಭಗವಂತನನ್ನು ಮರೆತು ಬಿಟ್ರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಏನು? ಎಸ್, ಅದನ್ನು ಹೇಳುವಂಥದ್ದು ನೋಡಿ, ಶಾಸನ ಮರೆಯುತ್ತಾರೆ. ಶ್ರೀಮದ್ ಭಾಗವತವು ಶಾಸನಕಾರನ್ನು ಸೂಚಿಸುತ್ತದೆ. ಭಾಗವತಮಲ್ಲಿ ಅದನ್ನು ಹೇಳುವಂಥದ್ದು, ಒಬ್ಬನು ಜಟಿಲ ಯಂತ್ರದ ಅಥವಾ ವಿದ್ಯುತ್ ಜನಕ ಯಂತ್ರದ ತಾಂತ್ರಿಕ ವ್ಯವಸ್ಥೆಯಿಂದ ವಿಸ್ಮಿತನಾಗಬಾರದು. ಬದಲಾಗಿ ಅವನು ಅಷ್ಟು ಅದ್ಭುತವಾದ ಕೆಲಸ ಮಾಡುವ ಯಂತ್ರವನ್ನು ಸೃಷ್ಟಿಸಿದ ಯಂತ್ರಶಿಲ್ಪಿಯನ್ನು ಹೊಗಳಬೇಕು. ಯಂತ್ರಶಿಲ್ಪಿ ಯಾರು ಮಾಡಿದಾನೆ ಅವನನ್ನು ಹೊಗಳಬೇಕು. ಹಾಗಾಗಿ ಭಗವಂತ ಯಂತ್ರಶಿಲ್ಪಿಯನ್ನು ನಾವು ಹೊಗಳಬೇಕು. ಪ್ರಭುಪಾದ ಹೇಳುವಂತ ಎಕ್ಸಾಂಪಲ್ ಹೇಗೆಂದ್ರೆ, ಈಗ KEB, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್, ಈಗ ವಿಜ್ಞಾನಿಗಳು ಹೇಳುವಂತದ್ದು ಹೇಗೆ ಅಂದ್ರೆ ಶಕ್ತಿ ಅಂತ ಹೇಳ್ತಾರೆ, ಅವರು ಶಕ್ತಿಯನ್ನು ಹೊಗಳ್ತಾರೆ ಅವರು. ಆದ್ರೆ ಪ್ರಭುಪಾದ ಹೇಳ್ತಾರೆ ಶಕ್ತಿ ಎಂದೇ ಶಕ್ತಿಮಾನ್ ಇದ್ದಾನೆ. ಹೇಗೆಂದ್ರೆ KEB ಅಲ್ಲಿ ಇಂಜಿನಿಯರ್ ಇದ್ದಾನೆ, ಅವ ಆನ್ ಆಫ್ ಮಾಡುವಾಗ ಕರೆಂಟ್ ಬರ್ತದೆ, ಅವ ಆಫ್ ಮಾಡಿದ್ರೆ ಕರೆಂಟ್ ಬರುವುದಿಲ್ಲ. ಅದೇ ರೀತಿ ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದಾನೆ, ಅದು ಕೃಷ್ಣ ಯಂತ್ರಶಿಲ್ಪಿ. ಅವನನ್ನು ನಾವು ಹೊಗಳ್ಬೇಕು. ಅದು ಭಕ್ತ ಮತ್ತು ಭಕ್ತರಲ್ಲದವರ ನಡುವಣ ವ್ಯತ್ಯಾಸ ನೋಡಿ. ಭಕ್ತ ಯಂತ್ರಶಿಲ್ಪಿಯನ್ನು ಹೊಗಳ್ತಾನೆ, ಶಕ್ತಿಮಾನನ್ನು ಹೊಗಳ್ತಾನೆ. ಆದ್ರೆ ಅಭಕ್ತ ಶಕ್ತಿ ಹೇಳ್ತಾನೆ, ಶಕ್ತಿಮಾನಿಗೆ ಕ್ರೆಡಿಟ್ ಕೊಡುವುದಿಲ್ಲ. ಭಕ್ತರು ಭೌತಿಕ ನಿಯಮಗಳನ್ನು ನಿರ್ದೇಶಿಸುವ ಭಗವಂತನನ್ನು ಸ್ತುತಿಸುತ್ತಾರೆ. ಭಗವದ್ಗೀತೆಯಲ್ಲಿ 9.10 ಭೌತಿಕ ಪ್ರಕೃತಿಯ ಮೇಲೆ ಭಗವಂತನ ನಿರ್ದೇಶನ ಹೀಗೆ ವಿವರಿಸಲಾಗಿದೆ. ಎಂತ? ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾ ಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತನೆ. ಭೌತಿಕ ನಿಯಮಗಳಿಂದ ತುಂಬಿರುವ ಭೌತಿಕ ಪ್ರಕೃತಿಯು ನನ್ನ ವಿವಿಧ ಶಕ್ತಿಗಳೇ ಒಂದಾಗಿದೆ. ನೋಡಿ, ಪ್ರಕೃತಿ ದೇವಿ, ಭಗವಂತನೊಂದು ಶಕ್ತಿ. ಭಗವಂತನಿಗೆ ತುಂಬಾ ಶಕ್ತಿ ಉಂಟು, ಬೇರೆ ಬೇರೆ ಶಕ್ತಿ, ಅಂತರಂಗ ಶಕ್ತಿ, ತಟಶಕ್ತಿ, ಬಹಿರಂಗ ಶಕ್ತಿ, ಅಲ್ಲಾದಿನ ಶಕ್ತಿ, ಎಂತೆಂತ ಶಕ್ತಿ ಉಂಟು ಭಗವಂತ. ಅದರಲ್ಲಿ ಒಂದು ಶಕ್ತಿ ಯಾವುದು? ಭೌತಿಕ ಪ್ರಕೃತಿ. ಹಾಗಾಗಿ ಆದ್ರಿಂದ ಅದು ಸ್ವತಂತ್ರವೂ ಅಲ್ಲ, ಅವಳು ಇಂಡಿಪೆಂಡೆಂಟ್ ಅಲ್ಲ, ಅವಳು ಡಿಪೆಂಡೆಂಟ್, ಕುರುಡು ಅಲ್ಲ. ಏಕೆಂದ್ರೆ ನಾನು ದಿವ್ಯವಾಗಿ ಸರ್ವಶಕ್ತನಾಗಿದ್ದೇನೆ. ಭೌತಿಕ ಪ್ರಕೃತಿಯ ಮೇಲೆ ಕೇವಲ ನನ್ನ ನೋಟದಿಂದ ನೋಡಿ, ಜಸ್ಟ್ ನೋಟದಿಂದ. ಹೇಗೆಂದ್ರೆ ಮಹಾವಿಷ್ಣು ಹೇಗೆಂದ್ರೆ ಅದಕ್ಕೆ ಹೇಳುವ ನಮ್ಗೆ ಅನುಕರಣೆ ಮಾಡ್ಲಿಕ್ಕಿಲ್ಲ, ಇಮಿಟೇಷನ್ ಮಾಡ್ಲಿಕ್ಕಿಲ್ಲ. ಪ್ರಭುಪಾದ ಹೇಳ್ತಾರೆ, ವೆದರ್ ಯು ಕ್ಯಾನ್ ಕ್ರಿಯೇಟ್ ಒನ್ ಸಿಂಗಲ್ ಇನ್ಸೆಕ್ಟ್ ಜಸ್ಟ್ ಬೈ ಗ್ಲಾನ್ಸಿಂಗ್, ಆಗ್ತದೆ? ನಮ್ಗೆ ಆಗುದಿಲ್ಲ. ನಾವೆಂತ ಅಂದ್ರೆ ಮದ್ವೆ ಆಗ್ಬೇಕು, ಹೆಂಡತಿಯೊಟ್ಟಿಗೆ ಒಳ್ಳೆ ರಿಲೇಷನ್ ಇರಬೇಕು, ಮತ್ತೆ ಹೆಂಡತಿ ಗಂಟೆ ಒಳ್ಳೆ ರಿಲೇಷನ್ ಅಂದ್ರೆ 9 ತಿಂಗಳಾಗಿ ಮಗು ಆಗ್ತದೆ. ಪ್ರೊಸೆಸ್ ನಮ್ದು, ಅದು ಪ್ರೊಸೆಸ್. ಆದ್ರೆ ಇದು ಹಾಗೆ ಅಲ್ಲ. ಜಸ್ಟ್
ಗ್ಲಾನ್ಸ್ ಮಾಡಿ ಮಹಾತತ್ವ ಅಂದ್ರೆ ಟೋಟಲ್ ಡಾರ್ಕ್ನೆಸ್, ಅಲ್ಲಿ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ ಮಹಾವಿಷ್ಣು. ಹಾಗಾಗಿ ನಮ್ಮ ನೋಟ ಮತ್ತೆ ಅದಕ್ಕೆ ನೋಟಕ್ಕೆ ತುಂಬಾ ವ್ಯತ್ಯಾಸ ಉಂಟು. ಕೇವಲ ನೋಟದಿಂದ ಅದರ ನಿಯಮಗಳು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಭೌತಿಕ ನಿಯಮಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಆ ಉದ್ದೇಶಕ್ಕಾಗಿ ಕೆಲಸ ಮಾಡುತ್ತವೆ, ಮತ್ತು ಹಾಗೆ ಭೌತಿಕ ಪ್ರಪಂಚವು ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ. ಮತ್ತೆ ಮತ್ತೆ ಯಾಕೆ ಸೃಷ್ಟಿಯಾಗುವಂಥದ್ದು? ಯಾಕೆಂದ್ರೆ ಡಿಸೊಬೀಡಿಯಂಟ್ ಮಕ್ಕಳು ಭಗವಂತ ಹೇಳಿದಾಗ ಕೇಳುವುದಿಲ್ಲ, ಅದಕ್ಕೆ ಮತ್ತೆ ಮತ್ತೆ ಸೃಷ್ಟಿ ಆಗ್ತದೆ. ಆಧ್ಯಾತ್ಮಿಕ ಲೋಕ ಹಾಗೆ ಅಲ್ಲ. ಆಧ್ಯಾತ್ಮಿಕ ಲೋಕ ನಿಜವಾದ ಮನೆ, ಈ ಭೌತಿಕ ಲೋಕ ಜೈಲು. ಜೈಲು ಯಾಕೆ? ಯಾರು ಹೇಳಿದಾಗ, ಭಗವಂತ ಹೇಳಿದಾಗ ಕೇಳುವುದಿಲ್ಲ ಅವರಿಗೆ ಪಾಲಿತವಾಗುತ್ತದೆ ಮತ್ತು ನಾಶವಾಗುತ್ತದೆ. ಹಾಗಾದರೂ ಅಲ್ಪಜ್ಞಾನಿಗಳಾದ ಮಾನವರು ವೈಯಕ್ತಿಕ ಶರೀರ ರಚನೆಯಲ್ಲಿ ನೋಡಿ, ವೈಯಕ್ತಿಕ ಶರೀರ ರಚನೆ ಮತ್ತು ವಿಶ್ವ ಅಭಿವ್ಯಕ್ತಿಯಲ್ಲಿ ಭೌತಿಕ ನಿಯಮಗಳು ಅಭ್ಯಾಸ ಮಾಡಿ ಚಕಿತರಾಗುತ್ತಾರೆ. ಭೌತಿಕ ನಿಯಮಗಳು ಯಾವುದೇ ಆಧ್ಯಾತ್ಮಿಕ ನಿಯಂತ್ರಣವಿಲ್ಲದೆ ಸ್ವತಂತ್ರವಾಗಿದೆ ಎಂದು ತಿಳಿದುಕೊಂಡು ನೋಡಿ, ಯಾರು ನಿಯಂತ್ರಕ ಇಲ್ಲ. ಹೇಗೆ ಈಗ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಗೆ ನೀವು ಎಂತಾದ್ರೂ ಹೇಳಿ, ಇಲ್ಲದ್ರೆ ಪ್ರೆಸಿಡೆಂಟ್ಗೆ ಎಂತಾದ್ರೂ ಹೇಳಿ, ಸುಪ್ರೀಂ ಕೋರ್ಟ್ ಜಡ್ಜಿಗೆ ಎಂತಾದ್ರೂ ಹೇಳಿ, DC-ಗೆ ಎಂತಾದ್ರೂ ಹೇಳಿ, ಚೀಫ್ ಮಿನಿಸ್ಟರ್ಗೆ ಎಂತಾದ್ರೂ ಹೇಳಿ, ಗವರ್ನರ್ಗೆ, ನೀವು ಜೈಲಿಗೆ. ರೂಲ್ಸ್ ರೆಗ್ಯುಲೇಷನ್ಸ್ ಉಂಟು, ನಮ್ಮ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ರೆಗ್ಯುಲೇಷನ್ಸ್ ಉಂಟು, ನಾವು ಅದನ್ನು ಮೀರಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇಲ್ಲಿ ಇರುವಾಗ ನಾವು ಹೇಗೆ ಅಂದ್ರೆ ಎಂತ ಹೇಳುವಂತಹದ್ದು, ನಾವು ಟ್ರಾಫಿಕ್ ಅನ್ನು ಫಾಲೋ ಮಾಡಬೇಕು, ಪೊಲೀಸನ್ನು ಕೆಲವು ನಿಯಮ ಉಂಟು ಅದನ್ನು ಫಾಲೋ ಮಾಡಬೇಕು, ಎಲ್ಲವನ್ನು ನಾವು ಫಾಲೋ ಮಾಡಬೇಕು. ನಾನು ಇಂಡಿಪೆಂಡೆಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಆಧ್ಯಾತ್ಮಿಕ ಬರುವಾಗ ಜನರು ಹೇಳುವಂತಿದೆ, ವಿಜ್ಞಾನಿಗಳಾಗಿ ಯಾರೇ ಆಗಲಿ ನಿಯಂತ್ರಕ ಇಲ್ಲ. ಭೌತಿಕ ನಿಯಮಗಳು ಮತ್ತು ಯಾವುದೇ ಆಧ್ಯಾತ್ಮಿಕ ನಿಯಂತ್ರಣವಿಲ್ಲದೆ ಸ್ವತಂತ್ರವಾಗಿದೆ ನೋಡಿ ಎಂದು ತಿಳಿದುಕೊಂಡು ಮೂರ್ಖರಂತೆ, ಇವರೆಲ್ಲ ಮೂರ್ಖರಂತೆ, ಅವರು ಭಗವಂತನ ಅಸ್ತಿತ್ವವನ್ನು ಅಲ್ಲಿಗಳೆಯುತ್ತಾರೆ. ಈ ಮೂರ್ಖತನಕ್ಕೆ ಭಗವದ್ಗೀತೆ 9.11 ಮುಂದಿನ ಪದಗಳಲ್ಲಿ ಉತ್ತರಿಸುತ್ತದೆ. ಅವಜಾನಂತಿ ಮಾಮೂಢ ಮಾನುಷಿಂತನು ಆಶ್ರಿತಂ ಪರಂ ಭಾವಂ ಅಜಾನಾತೋ ಮಮ ಭೂತ ಮಹೇಶ್ವರಂ. ಮೂರ್ಖ ಜನರು, ಮೂಢರು ದೇವೋತ್ತಮ ಪುರುಷನ್ನು ಅವನ ನಿತ್ಯ ಜ್ಞಾನಾನಂದ ರೂಪದಲ್ಲಿ ತಿಳಿದಿಲ್ಲ. ನಮ್ಗೆ ಕೂಡ ತುಂಬಾ ಮಂದಿ ಹೇಳಿದ್ದಾರೆ, ಹೋಗುವಾಗ ನಾವು ಎಲ್ಲಿಯಾದ ಪುಸ್ತಕವನ್ನು ಹೋಗುವಾಗ ಜನರು ಹೇಳುವಂಥದ್ದು, ಕೃಷ್ಣ ನಮ್ಮಾಗೆ ಮನುಷ್ಯ, ಅವ ಮೂಡವ, ಕತ್ತೆಗಿಂತ ಕಡೆಯವ. ಅಂದ್ರೆ ಎಸ್, ನಮ್ಮ ಹಾಗೆ, ನಮ್ಮ ಈ ದೇಹ ಭೌತಿಕ ದೇಹ, ಭಗವಂತನ ದೇಹ ಸಚ್ಚಿದಾನಂದ ದೇಹ. ಭಗವಂತ ಗೋಲೋಕದ ಫಾರ್ಮ್ ಅಲ್ಲೇ ಬರುವಂತದ್ದು. ಗೋಲೋಕ ನಾಮ್ನಿ ನಿಜ ನಾಮ್ನಿ ತಲೇಚ ದಸ್ಯ. ಅಂದ್ರೆ ಭಗವಂತ ಗೋಲೋಕದಿಂದ ಬರುವಂತದ್ದು, ಗೋಲೋಕದ ಫಾರ್ಮ್ ಅಲ್ಲೇ ಬರುವಂತದ್ದು. ಅವ ಶರೀರ ಚೇಂಜ್ ಮಾಡುದಿಲ್ಲ, ನಮ್ಗೆ ಚೇಂಜ್ ಮಾಡ್ಬೇಕು ಶರೀರ. ಈ ಲೈಫಲ್ಲಿ ಮನುಷ್ಯ ಜನ್ಮ ಸಿಕ್ಕಿದ್ರೆ ನೆಕ್ಸ್ಟ್ ಲೈಫ್ ಹಂದಿ ಕೂಡ ಆಗ್ಬೋದು, ಇರುವೆ ಕೂಡ ಆಗ್ಬೋದು, ಮರ ಕೂಡ ಆಗ್ಬೋದು, ಎಂತ ಬೇಕಿದ್ರೆ ಆಗ್ಬೋದು, ಪಕ್ಷಿ ಕೂಡ ಆಗ್ಬೋದು. ನಾವು ಚೇಂಜ್ ಆಗ್ತಾ ಇರ್ತದೆ ನಮ್ದು ಶರೀರ. ಭಗವಂತ ಹಾಗೆ ಅಲ್ಲ, ಭಗವಂತ ಸಚ್ಚಿದಾನಂದ ದೇಹದಲ್ಲಿ ಬರುವಂತದ್ದು. ಹಾಗಾಗಿ ರೂಪ ತಿಳಿದಿಲ್ಲ ಮೂರ್ಖ ಮನುಷ್ಯನು ಭಗವಂತನ ದಿವ್ಯ ಶರೀರ ತನ್ನ ಶರೀರದಂತೆ ಎಂದು ಭಾವಿಸ್ತಾನೆ. ಹೆಚ್ಚಿನವರು 99.9% ಜನರು ಹೀಗೆ, ಎಸ್ ನಂದು ಶರೀರ ಭಗವಂತನ ಶರೀರ, ಯಾಕೆಂದ್ರೆ ದೇಹದ ಭಾವನಲ್ಲಿ ಇದ್ದಾರೆ. ಆತ್ಮದ ಬಗ್ಗೆ ಗೊತ್ತಿಲ್ಲ ಜನರಿಗೆ. ಎಂತ ಮೂರ್ಖರು ನೋಡಿ. ಪ್ರಭುಪಾದ ಹೇಳ್ತಾರೆ, ಆಫ್ಟರ್ ಈಸ್ ಡೆತ್ ಯು ವಿಲ್ ಗೋ ಟು ದ ಡೀಪೆಸ್ಟ್ ರೀಜನ್ ಆಫ್ ಹೆಲ್. ನರಕದ ತುಂಬಾ ಅಂದಮತ ಜಾಗಕ್ಕೆ ಹೋಗ್ತಾನಂತೆ ಅಂತವನು. ಭಗವಂತನನ್ನು ನಮ್ಮ ಹಾಗೆ ಯಾರು ಹೇಳ್ತಾನೆ? ಅವ ಮೂರ್ಖರು. ಆದ್ರಿಂದ ಭೌತಿಕ ನಿಯಮಗಳ ವರ್ತನೆಯಲ್ಲಿ ಅಗೋಚರನಾದ ಭಗವಂತನ ಅಪರಿಮಿತ ನಿಯಂತ್ರಣ ಬಲವನ್ನು ಅವನು ಯೋಚಿಸಲಾರ ನೋಡಿ. ಭಗವಂತನ ಹತ್ರ ಅನ್ಲಿಮಿಟೆಡ್ ಪೊಟೆನ್ಸಿ ಉಂಟು, ಶಕ್ತಿ ಉಂಟು, ಅದವನಿಗೆ ತಿಳಿಯದು. ಹಾಗಿದ್ದರೂ ಭಗವಂತ ತನ್ನ ಸ್ವಂತ ಶಕ್ತಿಯಿಂದ ಸ್ವಯಂ ಅವತರಿಸಿದಾಗ ಜನಸಾಮಾನ್ಯರ ಪರಿಗಣಿಗೆ ಗೋಚರಿಸ್ತಾನೆ, ಬರ್ತಾನೆ ಭಗವಂತ. ಆದ್ರೆ ಅವ್ರೆಂತ ಎಣಿಸುವಂಥದ್ದು, ಅವರಿಗೆ ಭಗವಂತನ ದಿವ್ಯ ಇದು ಗೊತ್ತಾಗುವುದಿಲ್ಲ. ಭಕ್ತ ಇಮಿಡಿಯೇಟ್ ಅಡ್ಡ ಬೀಳ್ತಾನೆ ಅಲ್ಲಿ. ಹೇಗೆಂದ್ರೆ ವೃಂದಾವನದಲ್ಲಿ ಕೂಡ ಪ್ಯೂರ್ ಡ್ಯೂಟಿಸಿ ಗೊತ್ತಾಗ್ತದೆ, ಇದು ಕೃಷ್ಣ ಅಂತ ದೇವರ. ಅದು ಮಾಮೂಲಿ ಜನರಿಗೆ ಗೊತ್ತಾಗುದಿಲ್ಲ, ಮೂಢರಿಗೆ ಗೊತ್ತಾಗುದಿಲ್ಲ.
ಅವರ ಹೇಗಂದ್ರೆ ದುರ್ಯೋಧನ ಎಂತ ಅಂದ್ರೆ ಈ ಭೀಷ್ಮನಿಗೆ ಹೇಳ್ತಾನೆ, ನೀನು ಸರಿಯಾಗಿ ಯುದ್ಧ ಮಾಡುವುದಿಲ್ಲ ಅಂತ. ಅದಕ್ಕೆ ಹೇಳ್ತಾನೆ, ಇಲ್ಲ 5 ಆರೋಸ್ ಅಂತ ಕೊಡ್ತಾನೆ, ಈ 5 ಆರೋ ನಾಳೆ ಇವರು ಸಾಯ್ತಾರೆ ಅಂತ ಹೇಳ್ತಾನೆ. ಕೃಷ್ಣನಿಗೆ ಗೊತ್ತಾಗ, ಕೃಷ್ಣ ಅರ್ಜುನನ ಕಳಿಸ್ತಾನೆ, ಯಾಕಂದ್ರೆ ಒಮ್ಮೆ ಅವನಿಗೆ ನಿನ್ಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ. ಮತ್ತೆ ಅಲ್ಲಿ ಹೋಗ್ತಾನೆ. ಹೋಗುವಾಗ ಅವ ಕೇಳುವಾಗ ಅಂದ್ರೆ ನಾನು ಒಮ್ಮೆ ನಿನ್ಗೆ ಸಹಾಯ ಮಾಡಿದೆ, ನೀನು ನನಗೆ ಫ್ಯೂಚರಲ್ಲಿ ಹೆಲ್ಪ್ ಮಾಡ್ತೀಯ ಅಂತ ಹೇಳಿದ್ದೆ. ಎಂತ ಮಾಡ್ತೇನೆ, ಅದು 5 ಆರೋಸ್ ಕೊಡು ಅಂತ, ಬಿಲ್ಲುಗಳನ್ನು ಕೊಡು. ಅವು ಕೊಡ್ತಾನೆ. ಅವು ಕೇಳ್ತಾನೆ, ದುರ್ಯೋಧನ ಶಾಕ್ ಆಗ್ತದೆ. ದುರ್ಯೋಧನ ಶಾಕ್ ಆಗಿ ಹೇಳ್ತಾನೆ, ನಿನ್ಗೆ ಹೇಗೆ ಗೊತ್ತಾಯ್ತು ಇದು? ನನ್ಗೆ ಎಂತ ಗೊತ್ತಾಗುವಂಥದ್ದು, ಕೃಷ್ಣನಿಗೆ ಗೊತ್ತಾಯ್ತು. ಆಗ ಒಮ್ಮೆ ಕೃಷ್ಣ ಭಗವಂತ ಆಗಿರೋ ಒಮ್ಮೆ ಯೋಚಿಸ್ತಾನೆ ಅಷ್ಟೇ, ಮತ್ತೆ ಮಲಗ್ತಾನೆ. ಮತ್ತೆ ಇಲ್ಲ, ಅವ ಮನುಷ್ಯ ಅಂತ, ಮಾಮೂಲಿ ಮನುಷ್ಯ ಅಂತ. ಒಮ್ಮೆಗೆ ಅವನಿಗೆ ಆಗ್ತದ, ಕೃಷ್ಣ ದೇವೋತ್ತಮ ಪುರುಷ ಆಗಿರ್ಬೇಕಂತ. ಹಾಗಾಗಿ ಅಲ್ಪರಿಗೆ ಗೊತ್ತಾಗುವುದಿಲ್ಲ ಭಗವಂತನ ಶಕ್ತಿ, ಗೊತ್ತಾಗೋದಿಲ್ಲ. ಬರಿಗನಿಗೆ ಗೋಚರಿಸ್ತಾನೆ. ಶ್ರೀಕೃಷ್ಣ ಸ್ವಯಂ ತಾನಿರುವಂತೆ ಅವತರಿಸಿದ ಮತ್ತು ಸ್ವತಃ ಭಗವಂತನ ಬಹು ಅದ್ಭುತ ಪ್ರಾಪಾತ್ರವನ್ನು ಮಾಡಿದನು. ಭಗವದ್ಗೀತೆ ಅಂತ ಅದ್ಭುತ ಕಾರ್ಯಗಳಿಗೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದೆ. ಭಗವದ್ ಅದೇ ಇರುವಂತದ್ದು. ಆದರೂ ಮೂರ್ಖ ಮಾನವರು ಶ್ರೀಕೃಷ್ಣನ ಪರಂಪ್ರಭು ಎಂದು ಅಂಗೀಕರಿಸುವುದಿಲ್ಲ. ನೋಡಿ, ಯಾರೆಲ್ಲ ಕೃಷ್ಣನನ್ನು ಆಕ್ಸೆಪ್ಟ್ ಮಾಡುವುದಿಲ್ಲ, ದೇವತಂಬರು, ಅವರೆಲ್ಲ ಮೂರ್ಖ ಮಾನವರು. ಸಾಮಾನ್ಯವಾಗಿ ಅವರು ಭಗವಂತನ ಅತಿ ಸೂಕ್ಷ್ಮ ಮತ್ತು ಅನಂತ ಲಕ್ಷಣಗಳನ್ನು ಪರಿಗಣಿಸುತ್ತಾರೆ. ಏಕೆಂದ್ರೆ ಅವರು ಸ್ವತಃ ಅತಿ ಸೂಕ್ಷ್ಮ ಅಥವಾ ಅನಂತವಾಗಲಾರರು. ಆದರೆ ಭಗವಂತನ ಅನಂತ ಮತ್ತು ಅತಿ ಸೂಕ್ಷ್ಮ ಆಕಾರಗಳು ಅವನ ಅತ್ಯುನ್ನತ ಮಹಿಮೆಗಳಲ್ಲೆಂಬುದನ್ನು ತಿಳಿಯಬೇಕು. ಈ ಶುದ್ಧ ಭಕ್ತರಿಗೆ ಗೊತ್ತಿರುತ್ತದೆ ಅವನ ಎಲ್ಲ ಸಣ್ಣ ಸಣ್ಣ ವಿಷಯ ಕೂಡ. ಅನಂತ ಪ್ರಭುವು ನಮ್ಮಲ್ಲಿ ಒಬ್ಬನಾಗಿ ಗೋಚರಿಸಿದಾಗ ಭಗವಂತನ ಅತಿ ಅದ್ಭುತ ಅಭಿವ್ಯಕ್ತಿಯು ಶಕ್ತಿ ಪ್ರಕಟವಾಗುತ್ತದೆ. ಆದರೂ ಅವನ ಚಟುವಟಿಕೆಗಳು ಪರಿಮಿತ ಜೀವಿಗಳಿಗಿಂತ ಭಿನ್ನವಾಗಿದೆ. 7ನೇ ವಯಸ್ಸಿನಲ್ಲಿ ಪರ್ವತವನ್ನು ಎತ್ತುವುದು ನೋಡಿ, ಯಾರಿಗೆ ಆಗ್ತದೆ? ಗೋವರ್ಧನ ಪರ್ವತ 7 ದಿವಸ 7 ರಾತ್ರಿ. ಪರಮ ಯೌವನದಲ್ಲಿ 16,000 ಪತ್ನಿಯರನ್ನು ಮದುವೆ ಆಗುವುದು ಆಗ್ತದೆ. ಇದೆಲ್ಲ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಇದರಲ್ಲಿ ನಾವು ತಿಳಿಬೇಕು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಯಾವ್ದು ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಮನುಷ್ಯನಿಗೆ. ಅವನ ಅನಂತ ಶಕ್ತಿ ಕೆಲವು ಉದಾಹರಣೆಗಳಾಗಿವೆ. ಆದರೆ ಮೂಢರು ಅವುಗಳನ್ನು ನೋಡಿದ ಅಥವಾ ಕೇಳಿದ ನಂತರ ಅವನು ಕಟ್ಟುಕತೆಗಳನ್ನು ಅಲ್ಲೆಗಳೆಯುತ್ತಾರೆ. ನನ್ನ ಕರೆಕ್ಟ್ ನೆನ್ಕೊಂಡು, ಇದು 2014ರಲ್ಲಿ ನಾನು ಒಂದು ಪುಸ್ತಕ ವಿತರಣೆ ಹೋಗಿದ್ದೆ. ಅಲ್ಲಿ 3 ಇಂಜಿನಿಯರ್ಸ್ ಬಂದು, ಸಣ್ಣ ಪ್ರಾಯದವರು, 25 ವರ್ಷ. ಅವ್ರು ಹೇಳುವಂಥದ್ದು, ನಾನು ಹೇಳಿದ ಭಗವದ್ಗೀತೆ ದಿಸ್ ಇಸ್ ಮಿತ್, ಕಟ್ಟುಕತೆ ಅಂತೆ, ಮೈಥಾಲಜಿ ಭಗವದ್ಗೀತೆ ಎಲ್ಲ. ಎಂತ ಶಾಲಾ ಕಾಲೇಜಿಗೆ ಕಲಿತು ಅದು ಮೀನ್ ಅಂತೆ. ನೋಡಿ ಹೇಗೆ ಮೈಂಡ್ ವಾಶ್ ಆಗಿದೆ. ಎಲ್ಲ ಯೌವನಸ್ಥರು ಇದು ಕಟ್ಟುಕತೆ, ಭಗವಂತನ ವಿಷಯ ಕಟ್ಟುಕತೆ. ನೆಕ್ಸ್ಟ್ ಲೈಫ್ ಇನ್ನೊಂದು ಜನ್ಮ, ಅವನಿಗೆ ಇನ್ನೊಂದು ಜನ್ಮ, ಈ ರೀತಿ ಅಂದ್ರೆ ಇದೆಲ್ಲ ಆಸುರಿ ಸ್ವಭಾವ. ಹಾಗಾಗಿ ನಾವು ಈಗ ಹೇಳ್ತೇವೆ ನಮ್ಮ ಮಕ್ಕಳೆಲ್ಲ ಒಳ್ಳೆ ಮಕ್ಕಳು. ಇಲ್ಲ, ದೇವರ ಭಕ್ತಿ ಇಲ್ಲದ ಆಸುರಿ ಸ್ವಭಾವ. ಯಾಕಂದ್ರೆ ಅವನಿಗೆ ಸೈನ್ಸ್ ಮೇಲೆ ತುಂಬಾ ಆಸಕ್ತಿ ಉಂಟು, ಅದರ ಮೇಲೆ ತುಂಬಾ ನಂಬಿಕೆ ಉಂಟು, ಭಗವಂತನ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಆಸುರಿ ಸ್ವಭಾವ. ಮತ್ತು ಭಗವಂತನನ್ನು ತಮ್ಮ ಹಾಗೆ ಒಬ್ಬನೆಂದು ತಿಳಿಯುತ್ತಾರೆ. ಪ್ರಭು ಶ್ರೀಕೃಷ್ಣನು ತನ್ನ ಸ್ವಶಕ್ತಿಯಿಂದ ಮಾನವ ರೂಪದಲ್ಲಿದ್ದರೂ ಸಹ ಪರಮ ನಿಯಂತ್ರಕನಂತೆ ಪೂರ್ಣ ಶಕ್ತಿಯುಳ್ಳ ಪರಂಪ್ರಭುವೇ ಆಗಿದ್ದಾನೆ ಎಂಬುದನ್ನು ಅವರು ತಿಳಿಯಲಾರರು. ನೋಡಿ, ಭಗವಂತ ಯಾವಾಗಲೂ ಇಲ್ಲಿ ಬಂದ್ರು ಕೂಡ ಈ ಮೆಟೀರಿಯಲ್ ವರ್ಲ್ಡ್ಗೆ ಹೇಗೆಂದ್ರೆ, ಈಗ ಪ್ರಧಾನಮಂತ್ರಿ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇಗೆ ಜೈಲಿಗೆ ಹೋಗ್ತಾರೆ. ಇದ್ರ ಅರ್ಥ ಎಂತ? ಅವರಿಗೆ ಶಕ್ತಿ ಇಲ್ಲ ಅಂತಲ್ಲ, ಅವರಿಗೆ ತುಂಬಾ ಶಕ್ತಿ ಉಂಟು. ಜೈಲಿಗೆ ಹೋಗುವಂಥದ್ದು ಜಸ್ಟ್ ಒಂದು ಖೈದಿಗಳನ್ನು ಎನ್ಕರೇಜ್ ಮಾಡ್ಲಿಕ್ಕೆ, ಅವ್ರಿಗೆ ಊಟ ಕೊಡುವಂಥದ್ದು. ಅದೇ ರೀತಿ ಭಗವಂತ ಕೂಡ ತನ್ನ ಸ್ವಶಕ್ತಿಯಿಂದ ಮಾನವ ರೂಪದಲ್ಲಿ ಇದ್ದರೂ ಸಹ ಪರಮ ನಿಯಂತ್ರಕನಂತೆ ಪೂರ್ಣ ಶಕ್ತಿಯುಳ್ಳ ಪರಂಪ್ರಭುವೇ ಆಗಿದ್ದಾನೆ ಎಂದು ಅವರು ತಿಳಿಯಲಾರರು. ಆದರೆ ಗುರು ಶಿಷ್ಯ ಪರಂಪರೆಯ ದಾರಿಯ ಮೂಲಕ ಶ್ರೀಮದ್ ಭಾಗವತದಲ್ಲಿ ಅಥವಾ ಶ್ರೀಮದ್ ಭಗವದ್ಗೀತೆಯಲ್ಲಿರುವ ಭಗವಂತನ ಸಂದೇಶಗಳನ್ನು ವಿನೀತರಾಗಿ
ನಾವು ವಿನೀತರಾಗಿ ಕೇಳ್ಬೇಕು ನೋಡಿ. ಪ್ರಭುಗಳ ಸಬ್ಮಿಸಿವ್ ಆಟಿಟ್ಯೂಡ್ ಅಂದ್ರೆ ಶರಣಾಗತ ಭಾವದಿಂದ ನಾವು ಕೇಳ್ಬೇಕು. ವಿನೀತರಾಗಿ ಶ್ರವಣ ಮಾಡಿದ್ದಾರೆ ಗುರು ಪರಂಪರೆಯಿಂದ. ನಾವು ಈ ಭಾಗವತ ಮತ್ತೆ ಭಗವದ್ಗೀತಾ ಭಗವಂತನ ಶುದ್ಧ ಭಕ್ತರ ಅನುಗ್ರಹದಿಂದ, ಶುದ್ಧ ಭಕ್ತರ ಅನುಗ್ರಹದಿಂದ ಹೇಗೆ ಅಂದ್ರೆ ಜಡಭರತ ರಹುಗುಣನಿಗೆ ಹೇಳುವಂಥದ್ದು ಮಹೋಪಾದಾಭಿಷೇಕಂ ಅಂದ್ರೆ ಶುದ್ಧ ಭಕ್ತರ ಪಾದದ ಧೂಳಿಂದ ನಾವು ಅಭಿಷೇಕ ಮಾಡ್ಬೇಕಂತೆ. ಅದರಿಂದ ನಮಗೆ ಮಾತ್ರ ಭಕ್ತಿಗೆ ಹೋಗ್ಲಿಕ್ಕೆ ಆಗ್ತದೆ. ಶುದ್ಧ ಭಕ್ತರನ್ನು ನಾವು ಅಭಿಷೇಕ ಮಾಡಿ ಅದರಿಂದ ಅದನ್ನು ನಾವು, ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಒಂದು ಡಿವೋಟಿ ಪ್ರಭುಪಾದ ಡಿಸೈಪಲ್, ಇದು 10-15 ವರ್ಷ ಹಿಂದೆ ಅವರಿಗೆ ಹೀಗೆ ಕೇಳಿದ್ರು, ನೀವು ಕಳೆದ ಅಂದ್ರೆ 70s ಇಂದ 2005 ತನಕ ಆಲ್ಮೋಸ್ಟ್ 35 ಇಯರ್ಸ್ 35 ವರ್ಷ ನೀವು ಭಕ್ತಿಯಲ್ಲಿ ತುಂಬಾ ಸ್ಥಿರವಾಗಿದ್ದೀರಿ, ಇದಕ್ಕೆ ಏನು ಕಾರಣ? ಅದಕ್ಕೆ ಅವರು ಹೇಳುವಂತದ್ದು, ಇದು 70s ಅಲ್ಲಿ ಒಮ್ಮೆ ಹೇಗೆ ಅಂದ್ರೆ ಪ್ರಭುಪಾದ ಹೇಗೆ ಅಂದ್ರೆ ಒಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನ ಹೋಗುವಾಗ ಅಲ್ಲಿ ಪ್ರಭುಪಾದಿದು ಪಾದದ ಅಭಿಷೇಕ ಮಾಡ್ತಾ ಇದ್ರು. ಅದನ್ನು ಯಾರಿಗೆ ಕುಡಿಲಿಕ್ಕೆ ಅಂದ್ರೆ ಯಾರು ಪುಸ್ತಕ ವಿತರಣೆ ಹೈಯೆಸ್ಟ್ ಮಾಡಿದ್ರೆ ಅವನಿಗೆ ಕುಡಿಲಿಕ್ಕೆ ಆ ನೀರು. ಹಾಗೆ ಒಂದ್ ದಿವಸ ಇವರು ಹೈಯೆಸ್ಟ್ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಹಾಗೆ ಆ ದಿವಸ ಅವರಿಗೆ ಅದು ಸಿಕ್ತು ಕುಡಿಲಿಕ್ಕೆ. ಅವರೇ ಕುಡಿದ್ರು ಪೂರ್ತಿ. ಅವ್ರು ಹೇಳ್ತಾರೆ, ಒಮ್ಮೆ ನಾನು ಅದನ್ನು ಕುಡ್ದದ್ದು ಈ 35 ವರ್ಷಕ್ಕೆ ನನಗೆ ಆಯ್ತು, ಅದು ನನಗೆ ಶಕ್ತಿ ಕೊಡ್ತಾ ಉಂಟು. ಅವ್ರು ಹೇಳುವಂಥದ್ದು, ಆ ದಿವಸ ನನಗೆ ಪ್ರಭುಪಾದಿದು ಪಾದದ ಅಭಿಷೇಕ ನನಗೆ ಸಿಕ್ತು, ಅದರಿಂದ ನನಗೆ ಇಷ್ಟು ಶಕ್ತಿ ಬಂದಿದೆ 35 ವರ್ಷ ಭಕ್ತಿ ಮಾಡ್ಲಿಕ್ಕೆ. ಹಾಗಾಗಿ ಶುದ್ಧ ಭಕ್ತರ ಅನುಗ್ರಹದಿಂದ ಈ ಜಡಭರತ ಕೂಡ ಹೇಳುವಂಥದ್ದು ಅದೇ, ರಹುಗುಣನಿಗೆ ಶುದ್ಧ ಭಕ್ತರ ಪಾದವನ್ನು ಅಭಿಷೇಕ ಮಾಡಿ ಅದರಿಂದ ನಾವು ಅಡ್ವಾನ್ಸ್ ಆಗ್ಬೋದು. ಮೂಢರು ಕೂಡ ಭಗವಂತನ ಭಕ್ತರಾಗ್ತಾರೆ ನೋಡಿ. ಶುದ್ಧ ಭಕ್ತರ ಅನುಗ್ರಹದಿಂದ ಮೂಢ ಕೂಡ ಆಗ್ತಾನೆ ಭಗವಂತನ ಭಕ್ತ. ಈ ಕಾರಣದಿಂದಲೇ ಭಗವದ್ಗೀತೆಯಲ್ಲಿ ಅಥವಾ ಶ್ರೀಮದ್ ಭಾಗವತದಲ್ಲಿ ಭೌತಿಕ ಜಗತ್ತಿನಲ್ಲಿ ಭಗವಂತನ ಲೀಲೆಗಳನ್ನು ಅಲ್ಪಜ್ಞಾನಿಗಳಾದ ಮಾನವರ ಲಾಭಕ್ಕಾಗಿ ವರ್ಣಿಸಲಾಗಿದೆ. ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ.